हरे कृष्ण प्रभु जी। हरे कृष्णा माता जी। हरे कृष्णा माता जी। हरे कृष्ण। ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಮಾತಾಜಿ? ಕಾಣಿಸ್ತಿದೆ ಪ್ರಭುಜಿ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು ಇಂದಿನ ತರಗತಿಗೆ ಬಂದಿದ್ದಕ್ಕಾಗಿ. ಇಂದಿನ ತರಗತಿಯಲ್ಲಿ ನಾವು हरे कृष्ण प्रभु जी। ಹರೇ ಕೃಷ್ಣ ಮಾತಾಜಿ. ಇಂದಿನ ತರಗತಿಯನ್ನು ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀರಾಮನಿಷ್ಠದಾಸ್ ಪ್ರಭುಜಿ ಅಂಡ್ ಅವರ್ ಉಳಿದ ಇಸ್ಕಾನ್ ಶ್ರೀನಿಯರ್ ಭಕ್ತರಿಗೆ ಎಲ್ಲರಿಗೂ ವಂದನೆಗಳು. ಪ್ರಣಾಮಗಳೊಂದಿಗೆ ಪ್ರಾರಂಭ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಸಪ್ತಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ನಾವು ಶ್ರೀ ಈಶೋಪನಿಷತ್ನ ಮೊದಲನೆಯ ಭಾಗವನ್ನು ಮುಗಿಸಿದ್ದೀವಿ ಮತ್ತು ಈಗ ಎರಡನೇ ಭಾಗವನ್ನು ನೋಡ್ತಾ ಇದ್ದೀವಿ. ಎರಡನೇ ಭಾಗದಲ್ಲಿ ಶ್ಲೋಕ 4ರಿಂದ 8 ಇದು ಕೂಡ ಮುಗಿಸಿದ್ದೀವಿ ನಾವು. ಮತ್ತು ಶ್ಲೋಕ 3ನೇ ಭಾಗದಲ್ಲಿದ್ದೀವಿ ನಾವು ಇವಾಗ. ಶ್ಲೋಕ 3ರಲ್ಲಿ ನಾವು ಅವಿದ್ಯೆಯ ಬಗ್ಗೆ ತಿಳ್ಕೊಂಡ್ವಿ. ನಂತರ ಆ ಅವಿದ್ಯೆಯಿಂದ ವಿಮೋಚನೆಯ ಮಾರ್ಗಗಳು ಕೂಡ ನಾವು ತಿಳ್ಕೊಳ್ತಾ ಇದ್ದೀವಿ. ಸೊ ಶ್ಲೋಕ 13, 12, 13, 14 ಇವು ಶ್ಲೋಕ ನಾವು ಈ ಅವಿದ್ಯೆಯಿಂದ ಹೇಗೆ ವಿಮೋಚನೆ ಮಾಡ್ಕೊಳ್ಬಹುದು ನಮ್ಮನ್ನ ಅನ್ನೋದರ ಬಗ್ಗೆ ಈ ಶ್ಲೋಕಗಳಲ್ಲಿ ಪ್ರಭುಪಾದರು ತುಂಬಾ ಉತ್ತಮವಾದ ಒಂದು ವ್ಯಾಖ್ಯಾನವನ್ನು ನೀಡಿದ್ದಾರೆ. ಶ್ಲೋಕ 12, 13 ಹಿಂದಿನ ತರಗತಿಗಳಲ್ಲಿ ನೋಡಿದ್ವಿ. ಶ್ಲೋಕ 13ರಲ್ಲಿ ಯಾರಿಗಾದ್ರೂ ಏನಾದ್ರು ನೆನಪಿದೆಯಾ? ಏನು ಓದಿದ್ವಿ ಶ್ಲೋಕ 13ರಲ್ಲಿ ಅಂತ? ಹರೇ ಕೃಷ್ಣ ಪ್ರಭುಜಿ. ಶ್ಲೋಕ 13ರಲ್ಲಿ
ಮುಖ್ಯವಾಗಿ ಏನ್ ಕೊಡುತ್ತೆ ಅಂತಂದ್ರೆ ಈ ವಿಮೋಚನೆ ಮಾಡ್ಕೊಳ್ಳಿಕ್ಕೆ ಸಕಲ ಕಾರಣಕರ್ತನಾದ ಶ್ರೀಕೃಷ್ಣನನ್ನು ಪೂಜಿಸುವುದರಿಂದ ಸಿಗೋ ಫಲನೇ ಬೇರೆ. ಮತ್ತೆ ಪರಮ ಅಲ್ಲದವರನ್ನು ಪೂಜಿಸಿದ್ರೆ ಏನ್ ಫಲ ಸಿಕ್ಕತ್ತೆ ಅಂತ ಹೇಳ್ಕೊಂಡು ಅಂತ ಈ ವಿಷಯವಾಗಿ ನಮ್ಗೆ ಪೂರ್ವಾಚಾರ್ಯರು ಸ್ಪಷ್ಟವಾಗಿ ತಿಳಿಸಿಕೊಡುತ್ತಾರೆ. ಅವರನ್ನ ನಾವು ನಂಬ್ಕೊಂಡು ಹೋಗ್ಬೇಕು ಅಂತ ಹೇಳ್ಕೊಂಡು ಹೇಳಿದ್ರು. ಹರೇ ಕೃಷ್ಣ. ಹರೇ ಕೃಷ್ಣ. ಹರಿ ಬೋಲ್, ಹರಿ ಬೋಲ್. ಇನ್ಯಾರಾದ್ರೂ ಏನಾದ್ರು ಆಡ್ ಮಾಡ್ತೀರಾ? ಏನ್ ತಿಳ್ಕೊಂಡ್ವಿ ದಿನ ತರಗತಿಯಲ್ಲಿ 13ನೇ ತಾರೀಕು 13ನೇ ಶ್ಲೋಕದಲ್ಲಿ? ನಾವು ಭಗವಂತನಿಗೆ ಶರಣಾಗಿ ಪೂರ್ಣ ಪ್ರೇಮದಿಂದ ಪೂಜಿಸಿದಾಗ ಮಾನವ ಕುಲಕ್ಕೆ ನಿಜವಾದ ಸೇವೆ ನಾವು ಮಾಡೋದು. ಶ್ರೀಕೃಷ್ಣ ಪರೋಕ್ಷವಾಗಿ ನಮ್ಮ ಗಮನ ಸೆಳೆಯುತ್ತಾನೆ. ಸರ್ವೋಪನಿಷತ್ತುಗಳ ಸರ್ವಸ್ವನಾದ ಭಗವದ್ಗೀತೆಯು ನೇರವಾಗಿ ಕೃಷ್ಣನನ್ನು ಬೋಧಿಸುತ್ತದೆ. ಭಗವದ್ಗೀತೆ ಮತ್ತು ಭಾಗವತದಲ್ಲಿ ತಿಳಿಸಿರುವಂತೆ ಕೃಷ್ಣನನ್ನು ಪೂಜೆ ಮಾಡಿದರೆ ಕಲ್ಮಶ ದೂರವಾಗುತ್ತದೆ. ಈ ಮಂತ್ರದಲ್ಲಿ ಸಂಭೂತ ಎಂಬುದಕ್ಕೆ ವರ್ಣಿಸುವುದು ಪರಿಪೂರ್ಣ ಸ್ಥಿತಿಯಾಗಿದೆ ಅಂತ. ಪ್ರಭುಜಿ. ಹರೇ ಕೃಷ್ಣ, ಹರೇ ಕೃಷ್ಣ ಮಾತು. ಧನ್ಯವಾದಗಳು. ಸೊ ಈ ಮಂತ್ರದಲ್ಲಿ ನಾವು ಧೀರಾಣಾಮ್ ಅಂತ ಒಂದು ಶಬ್ದ ಇದೆ ಇಲ್ಲಿ. ಅಂದ್ರೆ ಶಾಂತ ಧೀರರು ಅಂದ್ರೆ ಯಾರು? ಅವರಿಗೆ ಅಧಿಕೃತವಾಗಿ ಅವರಿಗೆ ಜ್ಞಾನದ ಒಂದು ಬೋಧನೆ ಆಗಿದೆ ಅವರ ಗುರುಗಳಿಂದ ಈ ರೀತಿಯಾಗಿ ಪರಂಪರಾಗತ ಅಧಿಕೃತವಾಗಿ ಅವರಿಗೆ ಜ್ಞಾನ ಒಂದು ಇದರ ಈ ಆಧ್ಯಾತ್ಮಿಕ ಜ್ಞಾನ ಅವರಿಗೆ ಸಿಕ್ಕಿದೆ. ಆ ಜ್ಞಾನವನ್ನು ನಾವು ಅವರ ಮೂಲಕ ತಿಳ್ಕೋಬೇಕು. ಧೀರರಿಂದ ನಾವು ತಿಳ್ಕೋಬೇಕು. ಸೊ ಭಗವದ್ಗೀತೆಯಲ್ಲಿ ಭಗವಂತ ಕೂಡ ಹೇಳ್ತಾನೆ ಈ ಪರಂಪರೆ ಭಂಗ ಆಗ್ಬಿಟ್ಟಿದೆ. ಸೊ ಪರಂಪರೆ ಭಂಗ ಹೆಂಗಾಗುತ್ತೆ ಅಂತಂದ್ರೆ ಇದು ನಾವು ಕಾಲದ ಒಂದು ಪ್ರಭಾವದಲ್ಲಿ ಇರ್ತೇವೆ. ಭೂಮಿ ಈ ಭೌತಿಕ ಲೋಕದಲ್ಲಿ ನಾವು ಕಾಲದ ಒಂದು ಪರಿಣಾಮದ ಒಂದು ಕಂಟ್ರೋಲ್ ಅಲ್ಲಿ ಇರ್ತೀವಿ. ಆ ಕಾಲ ಏನ್ ಮಾಡುತ್ತೆ? ಪ್ರತಿಯೊಂದನ್ನು ಕ್ಷಯಿಸುತ್ತೆ. ಪ್ರತಿಯೊಂದನ್ನು ಅಂದ್ರೆ ನಾವು ಮಾಡಿರೋ ಎಲ್ಲಾ ಭೌತಿಕ ವಸ್ತುಗಳನ್ನ ಜೊತೆಗೆ ಅದರ ಜೊತೆಗೆ ಏನು ಜ್ಞಾನ ಬಂದಿರುತ್ತೆ ಆ ಜ್ಞಾನವು ಕೂಡ ಕ್ಷೀಣವಾಗಿ ಹೋಗುತ್ತೆ, ಒಂದು ಕೃಶವಾಗುತ್ತೆ. ಅದು ಒಂದು ಕೃಶವಾಗಿ ಹೋಗೋದ್ರಿಂದ ಅರ್ಜುನ ಹೇಳ್ತಾ ಇದ್ದಾನೆ, ಕೃಷ್ಣ ಹೇಳ್ತಾನೆ, ಕೃಷ್ಣ ನನಗೆ ಮೊದಲೇ ಅರ್ಜುನ ಈ ಭಗವದ್ಗೀತೆಯನ್ನು ನಾನು ಮೊದಲೇ ಎಕ್ಸ್ಪ್ಲೇನ್ ಮಾಡಿದ್ದೆ ಸುಮಾರು ಲಕ್ಷಾಂತರ ವರ್ಷಗಳ ಹಿಂದೆ ಸೂರ್ಯನಿಗೆ. ನಂತರ ಅದು ಏನಾಗಿದೆ, ಇವಾಗ ನಿಧಾನವಾಗಿ ಅದು ಕೃಶವಾಗಿ ಹೋಗಿದೆ. ಕಾಲಕ್ರಮೇಣ ಈ ಪರಂಪರೆ ಭ್ರಷ್ಟವಾಗಿ ಹೋಗಿದೆ. ಈ ಕಾರಣಕ್ಕಾಗಿ ಕೃಷ್ಣ ಅರ್ಜುನನ್ನು ತನ್ನ ಭಕ್ತ ಮತ್ತು ಸ್ನೇಹಿತ ಆಗಿರುವ ಅರ್ಜುನನನ್ನು ಒಂದು ತಗೊಂಡು ಅರ್ಜುನನಿಗೆ ತನ್ನ ಬೋಧನೆಯನ್ನು ಮಾಡ್ತಾನೆ. ಅರ್ಜುನನಿಗೆ ನಮ್ಮೆಲ್ಲರಿಗೆ ಈ ಬೋಧನೆಯನ್ನು ಮಾಡ್ತಾನೆ. ಸೊ ಈ ಬೋಧನೆ 5,500 ಸುಮಾರು ವರ್ಷಗಳಿಂದ ಕುರುಕ್ಷೇತ್ರ ಯುದ್ಧ ಪ್ರಾರಂಭದಲ್ಲಿ ಇದು ನಡೆಯುತ್ತೆ. ಸೊ ಅದೇ ರೀತಿ ಇಲ್ಲಿ ತಾತ್ಪರ್ಯ ಇದರಲ್ಲಿ ನಾವು ತಾತ್ಪರ್ಯ ನೋಡೋದಂದ್ರೆ ಶ್ರೀಲ ಪ್ರಭುಪಾದರು ಕೆಲವು ಜನಗಳು ಹೇಳ್ತಾರೆ ಎಲ್ಲಾ ಮಾರ್ಗಗಳು ಒಂದೇ ಗುರಿ ಕರ್ಕೊಂಡು ಹೋಗ್ತವೆ ಅಂದ್ಬಿಟ್ಟು ಇದು ಸಿದ್ಧಾಂತವನ್ನು ತೀವ್ರವಾಗಿ ಇಲ್ಲಿ ವಿರೋಧಿಸ್ತಾರೆ. ಅದೇ ರೀತಿ ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ, ಯಾರು ಪಿತೃರ ಆರಾಧನೆ ಮಾಡ್ತಾರೆ ಪಿತೃಗಳ ಲೋಕ ಹೋಗ್ತಾರೆ. ಸೊ ಯಾರ್ಯಾರು ಯಾವ್ದನ್ನ ಮಾಡ್ತಾರೆ ಆ ಲೋಕಕ್ಕೆ ಹೋಗ್ತಾರೆ. ಕೃಷ್ಣನ ಭಕ್ತರು ಮಾತ್ರ ಕೃಷ್ಣಕ್ಕೆ ಹೋಗ್ತಾರೆ. ಸೊ ಸಕಲ ಕಾರಣಗಳ ಮೂಲ ಯಾರು? ಸಂಭವಾತ್. ಕೃಷ್ಣನೇ ಸಕಲ ಕಾರಣಗಳ ಸಂಭವಾತ್, ಮೂಲ. ಈ ಮಂತ್ರದಲ್ಲಿನ ಸಂಭವಾತ್ ಅಂದ್ರೆ ಸಕಲ ಕಾರಣಗಳ ಮೂಲದ ಆರಾಧನೆ ಎಂಬ ಪದವು ಕೃಷ್ಣನ ಸರ್ವೋಚ್ಚತೆಯನ್ನು ಸೂಚಿಸುತ್ತದೆ. ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದೆ? ಸಂಭವಾತ್ ಅಂತ ಹೇಳ್ತಾ ಇದೆ. ಅನ್ಯ ದೇವಾಹು ಸಂಭವಾತ್ ಅಂದ್ರೆ ಸಕಲ ಕಾರಣಗಳಿಗೂ ಕಾರಣದ ಪರಮಪ್ರಭುವನ್ನು ಪೂಜಿಸುವುದರಿಂದ ಅದನ್ನ ಸಂಭವಾತ್ ಅಂತ ಹೇಳ್ತಾರೆ ಇಲ್ಲಿ. ಸೊ ಅದರಿಂದ ಇಲ್ಲಿ ಸಂಭವಾತ್ ಅಂದ್ರೆ ನಾವು ಕೃಷ್ಣನನ್ನು ಪೂಜಿಸ್ಬೇಕು, ಯಾಕಂದ್ರೆ ಅವನು ಸರ್ವ ಕಾರಣಗಳ ಕಾರಣ. ಜೊತೆಗೆ ಇದೇ ರೀತಿ ಈ ವಿಷಯವನ್ನು ವೇದಗಳಲ್ಲೂ ಕೂಡ ದೃಢೀಕರಿಸಲಾಗಿದೆ. ಅಥವಾ ಉದಾಹರಣೆಗೆ ಅಥರ್ವ ವೇದದಲ್ಲಿ ಗೋಪಾಲ ತಾಪನಿ ಉಪನಿಷತ್ನಲ್ಲಿ ಬ್ರಹ್ಮನ ಸೃಷ್ಟಿಗೆ ಮುನ್ನ ಅಸ್ತಿತ್ವದಲ್ಲಿರುವವನು ಅಂತ ಹೇಳಲಾಗಿದೆ. ಮತ್ತು ಬ್ರಹ್ಮನಿಗೆ ವೈದಿಕ ಜ್ಞಾನವನ್ನು ಕೊಟ್ಟವರು ಯಾರು? ಅದು ಶ್ರೀಕೃಷ್ಣನೇ. ಮತ್ತೆ ನಾರಾಯಣ ಉಪನಿಷತ್ನಲ್ಲೂ ಇದರ ಒಂದು ಉಲ್ಲೇಖ ಇದೆ. ಅದೇ ರೀತಿ ಬ್ರಹ್ಮ ಸಂಹಿತೆಯಲ್ಲೂ ಕೂಡ ಬ್ರಹ್ಮನೇ ಹೇಳ್ತಾನೆ, ಶ್ರೀಕೃಷ್ಣ ಗೋವಿಂದನೇ ಎಲ್ಲ ಕಾರಣಗಳ ಮೂಲ ಪ್ರಥಮ ಕಾರಣ ಅಂತ ಅವನು ಬ್ರಹ್ಮದೇವರು ಕೂಡ ಹೇಳ್ತಾರೆ. ಸೊ ಅದರಿಂದ ನಿಜವಾದ ಒಂದು ವಿಮೋಚನೆ ನಾವು ಪಡ್ಕೋಬೇಕು ಅಂದ್ರೆ ಪರಮ ಸೇವೆಯನ್ನು ಮಾಡಬೇಕು. ಮೊದಲಾಗಿ ನಾವು ತಿಳ್ಕೊಳ್ಬೇಕು, ಮೂಲಕ್ಕೆ ನೀರುಣಿಸ್ಬೇಕು. ಅಂದ್ರೆ ಸಮಾಜದ ಸೇವೆಯ ಹೆಸರಿನಲ್ಲಿ ನಮ್ಮ ಮನುಷ್ಯನ ದೇಹಕ್ಕೆ ಅಂದ್ರೆ ಎಲೆಗಳಿಗೆ ಸಹಾಯ ಮಾಡುವುದು, ಅದೇ ಸಮಯದಲ್ಲಿ ಪ್ರಾಣಿಗಳನ್ನು ವಧಿಸಿ ತಿನ್ನುವುದು. ಸೊ ಇದೆಲ್ಲ ಮೂಲಕ್ಕೆ ಮಾಡುವ ಸೇವೆಯನ್ನೇ ಅಲ್ಲ ಇದು. ಪ್ರಾಣಿಗಳನ್ನು ವಧಿಸ್ತಿರ್ತಾ ಇದ್ರೆ ಇದು ಯಾವ ಸೇವೆ ಇದು ಮೂಲಕ್ಕೆ?
ಇದು ಅತ್ಯಂತ ಕ್ರೂರವಾದ ಒಂದು ರಾಕ್ಷಸೀಯ ಪ್ರವೃತ್ತಿ. ಸೊ ಆದ್ರಿಂದ ಈ ರಾಕ್ಷಸೀಯ ಪ್ರವೃತ್ತಿ ಮಾಡಿಕೊಂಡು ಮಾನವ ಸೇವೆ ಮಾಡ್ತೀವಿ ನಾವು ಅಂದ್ರೆ ಏನು ಸುಖ ಇಲ್ಲ ಅದರಲ್ಲಿ. ಮತ್ತೆ ಅದರಲ್ಲಿ ಏನಾಗುತ್ತೆ, ಇನ್ನಷ್ಟು ನರಕ ಸದೃಶ ಜೀವನವನ್ನು ಅವರು ಪಡೀತಾರೆ ಮುಂದಿನ ಜನ್ಮಗಳಲ್ಲಿ. ಅದು ಈ ಜನ್ಮಗಳಲ್ಲೂ ಪಡೀಬಹುದು. ಮುಂದಿನ ಜನ್ಮಗಳಲ್ಲಿ ಈ ನರಕ ಸದೃಶ ಜೀವನವನ್ನು ಅವರು ಪಡೀತಾರೆ. ಇಲ್ಲವಂದ್ರೆ ನರಕಕ್ಕೆ ಅತ್ಯಂತ ಒಂದು ಕತ್ತಲೆಯ ಕೋಣೆಗೆ, ನರಕದಲ್ಲಿ ಅತ್ಯಂತ ಕತ್ತಲೆಯ ಕಾರ್ನರ್ಗೆ ಅವ್ರನ್ನ ತಳ್ಳಲಾಗುತ್ತೆ. ಸೊ ಇಲ್ಲಿ ಆತ್ಮವೇ ಮೂಲ. ಮನುಷ್ಯನು ಕೇವಲ ಹುಟ್ಟು, ಮುಪ್ಪು, ರೋಗ ಎಂಬ ಸಾವು ಎಂಬ ದುಃಖಗಳಿಂದ ಬಳಲ್ತಾ ಇದ್ದಾನೆ. ಅದೆಲ್ಲ ನಮ್ಗೆಲ್ಲ ಗೊತ್ತಿರೋದು. ಸೊ ಮಾನವ ಜನ್ಮ ಈ ಬಂಧನದಿಂದ ಹೊರಬರೋದು ಹೇಗೆ ಅಂದ್ರೆ, ಪರಮಾತ್ಮನೊಂದಿಗೆ ಕಳೆದು ಹೋದ ಸಂಬಂಧವನ್ನು ನಾವು ಮತ್ತೆ ಸ್ಥಾಪಿಸ್ಬೇಕು. ಸೊ ನಾವು ಪರಮವಾದ ಸೇವೆ ಅಂದ್ರೆ ಏನು? ಸತ್ಯಕ್ಕೆ ಶರಣಾಗತಿ ಆಗೋದು. ಅದನ್ನು ಮನುಕುಲಕ್ಕೆ ನಾವು ಕಲಿಸ್ಬೇಕು. ಸೊ ಇವಾಗ ನಾವೆಲ್ಲ ತಿಳ್ಕೊಂಡಿದ್ದೀವಿ ಪರಮ ಸತ್ಯ ಅಂದ್ರೆ ಏನು, ಶ್ರೀಕೃಷ್ಣ. ಆ ಶ್ರೀಕೃಷ್ಣನಿಗೆ ಶರಣಾಗಬೇಕು. ಸತ್ಯಕ್ಕೆ ಸಂಭೂತ ಶರಣಾಗತಿಯ ನಾವು ಶರಣಾಗತಿ ಆಗ್ಬೇಕು. ಈ ವಿಷಯವನ್ನು ನಾವು ಇನ್ನೊಬ್ಬರು ಕೂಡ ಹೇಳ್ಕೊಡ್ಬೇಕು, ಹೇಗೆ ನಾವು ಶರಣಾಗತರಾಗಬೇಕು ಶ್ರೀಕೃಷ್ಣನಿಗೆ ಅಂತ. ಸೊ ಕಲಿಯುಗದಲ್ಲಿ ಒಂದೇ ಒಂದು ಮಾರ್ಗ ಇರೋದು. ಅದರಲ್ಲಿ ಈ ಗೊಂದಲಮಯ ಯುಗದಲ್ಲಿ ಭಗವಂತನ ನಾಮಗಳನ್ನು ಕೀರ್ತನೆ ಮಾಡುವುದು ಮತ್ತು ಅವನ ಚಟುವಟಿಕೆಗಳ ಬಗ್ಗೆ ಶ್ರವಣೆ ಮಾಡುವುದು. ಶ್ರವಣಂ ಕೀರ್ತನಂ ವಿಷ್ಣು. ಈ ಶ್ರವಣ ಕೀರ್ತನೆಯು ಮನಸ್ಸನ್ನು ಶುದ್ಧೀಕರಿಸುತ್ತೆ ಮತ್ತು ನಮ್ಮಲ್ಲಿರುವ ಹೃದಯದಲ್ಲಿರುವ ಭಗವಂತನಿಗೆ ನಮ್ಮ ಗಮನವನ್ನು ಸೆಳೆಯುತ್ತೆ. ಸೊ ನಾವು ನಮ್ಮ ಹೃದಯ ಗಂತಿಯಲ್ಲಿರುವ ಭಗವಂತನ ಪಾದಕಮಲಗಳ ಕಡೆಗೆ ನಮ್ಮ ಗಮನವನ್ನು ಈ ಕೀರ್ತನೆ ಮತ್ತು ಶ್ರವಣ ನಮ್ಮನ್ನು ಸೆಳೆಯುತ್ತೆ. ಸೊ ಈ ಮಂತ್ರ ಅಂತಿಮ ವಿಮೋಚನೆ ಕೇವಲ ಒಂದೇ ಒಂದು ಮಾರ್ಗ, ಈ ಮಂತ್ರದಿಂದ ಮಾತ್ರ. ಮತ್ತು ಈ ಮಾರ್ಗ ಕೃಷ್ಣನಿಗೆ ಸಂಪೂರ್ಣ ಶರಣಾಗತಿಯಾಗ ಮಾರ್ಗ. ಮತ್ತು ಜೊತೆಗೆ ಇದು ಏನಾಗಿದೆ, ಇದು ನಮಗೆ ಪರಂಪರೆಯಿಂದ ಬಂದಿರುವಂಥದ್ದು. ಆದ್ರಿಂದ ನಾವು ಪರಂಪರೆಯಿಂದ ಬಂದಿರುವಂಥದ್ದು ಮತ್ತು ಧೀರರಿಂದ ಅಂದ್ರೆ ಯಾರು ಇದನ್ನು ಅರ್ಥ ಮಾಡ್ಕೊಂಡಿದ್ದಾರೆ, ಯಾರು ಶರಣಾಗತರಾಗಿ ಅವರು ಅಂತ ಶುದ್ಧ ಭಕ್ತರಿಂದ ನಾವು ತಿಳ್ಕೊಳ್ಬೇಕು. ಇದಿಷ್ಟು ನಾವು 13ನೇ ಮಂತ್ರದಲ್ಲಿ ತಿಳ್ಕೊಂಡ್ವಿ ಅಲ್ವಾ? ಇನ್ಯಾರಿಗಾರು ಏನಾದ್ರು ಹೇಳಲಿಕ್ಕಿದೆ 13ನೇ ಮಂತ್ರದಲ್ಲಿ? ಏನಾದ್ರು ಮಿಸ್ ಮಾಡ್ಕೊಂಡು ನಾವು? ಹರೇ ಇಲ್ಲ ಕೃಷ್ಣ. ಪ್ರಭುಜಿ, ಎಲ್ಲ ಕವರ್ ಮಾಡ್ದಂಗಾಯ್ತು. ಎಲ್ಲ ಕವರ್ ಕಾಣ್ದಂಗಾಯ್ತಲ್ಲ? ಎಲ್ಲರಿಗೂ ರಿಫ್ರೆಶ್ ಆಯ್ತಾ? ಹೌದು ಮತ್ತೆ ಪ್ರಭುಜಿ. ಓಕೆ, ಸರಿ. ಹಾಗಾದ್ರೆ 14ನೇ ಮಂತ್ರಕ್ಕೆ ಹೋಗೋಣ. ಇವಾಗ ಮೊದಲು ನಾನು ಹೇಳ್ತೀನಿ, ಆಮೇಲೆ ರಿಪೀಟ್ ಮಾಡುವ. ಓದ್ಲಿಕ್ಕೆ ಮನಸ್ಸಿದ್ದವ್ರು ಹ್ಯಾಂಡ್ ರೈಸ್ ಮಾಡಿ. ಓಕೆ. ಈಶೋಪನಿಷತ್ ಮಂತ್ರ 14. ಸಂಭೂತಿಂ ಚ ವಿನಾಶಂ ಚ ಯಸ್ತದ್ವೇದೋ ಭಯಂ ಸಹ ವಿನಾಶೇನ ಮೃತ್ಯುಂ ತೀರ್ತ್ವಾ ಸಂಭೂತ್ಯ ಅಮೃತಮಶ್ನುತೆ. ಈಗ ರಿಪೀಟ್ ಮಾಡೋಣ. ಸಂಭೂತಿಂ ಚ ವಿನಾಶಂ ಚ. ಸಂಭೂತಿಂ ಚ ವಿನಾಶಂ ಚ. ಎಲ್ಲರೂ ರಿಪೀಟ್ ಮಾಡಿ ದಯವಿಟ್ಟು. ಎಲ್ಲರೂ ಅನ್ಮ್ಯೂಟ್ ಮಾಡಿ ರಿಪೀಟ್ ಮಾಡಿ. ಸಂಭೂತಿಂ ಚ ವಿನಾಶಂ ಚ. ಸಂಭೂತಿಂ ಚ ವಿನಾಶಂ ಚ ಯಸ್ತದ್ವೇದೋ ಭಯಂ ಸಹ ಯಸ್ತದ್ವೇದೋ ಭಯಂ ಸಹ ವಿನಾಶೇನ ಮೃತ್ಯುಂ ತೀರ್ತ್ವಾ ವಿನಾಶೇನ ಮೃತ್ಯುಂ ತೀರ್ತ್ವಾ ಸಂಭೂತ್ಯಾಂ ಅಮೃತಮಶ್ನುತೆ. ಸಂಭೂತ್ಯ ಅಮೃತಂ ಅಶ್ನತೆ. ಸೊ ಎಲ್ಲರೂ ರಿಪೀಟ್ ಮಾಡಿ, ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ. ನೀವು ಕೃಷ್ಣನ ಮುಂದೆ ಕೃಷ್ಣನ ಮಂತ್ರಗಳನ್ನು, ಕೃಷ್ಣನಿಗೆ ಸಂಬಂಧಿಸಿದ ವಿಷಯಗಳನ್ನು ಕೇಳುವುದರಲ್ಲಿ ಮತ್ತೆ ರಿಪೀಟ್ ಮಾಡೋದ್ರಲ್ಲಿ ನಿಮ್ಗೆ ನಮ್ಗಳಿಗೆ ಕಷ್ಟ ಅನ್ಸಿದ್ರೆ ಕೃಷ್ಣ ನಮ್ಮನ್ನ ಬೇರೆ ಎಲ್ಲೋ ಡ್ಯಾನ್ಸ್ ಮಾಡುವಂಗೆ ಮಾಡ್ತಾನೆ. ಸೊ ಈಗ ನಾವು ಡಿಸೈಡ್ ಮಾಡಬೇಕು, ಕೃಷ್ಣನ ಮುಂದೆ ಡ್ಯಾನ್ಸ್ ಮಾಡ್ತೀವೋ ಎಲ್ಲ ಬೇರೆ ಎಲ್ಲ ಡ್ಯಾನ್ಸ್ ಮಾಡ್ತೀವೋ ಅಂದ್ಬಿಟ್ಟು. ಬೇರೆ ಎಲ್ಲಿ ಡ್ಯಾನ್ಸ್ ಮಾಡ್ತೀವೋ ನಿಮ್ಗೆಲ್ಲ ಗೊತ್ತಿರೋದು. ಸೊ ಅದರಿಂದ ಕೃಷ್ಣನ ಮುಂದೆ ಡ್ಯಾನ್ಸ್ ಮಾಡೋಣ ನಾವೆಲ್ಲ. ಇನ್ನೊಂದ್ಸರಿ ರಿಪೀಟ್ ಮಾಡೋಣ. ಸಂಭೂತಿಂ ಚ ವಿನಾಶಂ ಚ ಯಸ್ತದ್ವೇದೋ ಭಯಂ ಸಹ. ಸಂಭೂತಿಂ ಚ ವಿನಾಶಂ ಚ ಯಸ್ತದ್ವೇದೋ ಭಯಂ ಸಹ. ಸಂಭೂತಿಂ ಚ ವಿನಾಶಂ ಚ ಯಸ್ತದ್ವೇದೋ ಭಯಂ ಸಹ. ಸಂಭೂತಿಂ ಚ ವಿನಾಶಂ ಚ ಯಸ್ತದ್ವೇದೋ ಭಯಂ ಸಹ ವಿನಾಶೇನ ಮೃತ್ಯುಂ ತೀರ್ತ್ವಾ ಸಂಭೂತ್ಯ ಅಮೃತಮಶ್ನುತೆ.
ವಿನಾಶೇನ ಮೃತ್ಯುಂ ತೀರ್ತ್ವಾ ಸಂಭೂತ್ಯ ಅಮೃತಂ ಅಶ್ನುತೆ. ವಿನಾಶೇನ ಮೃತ್ಯುಂ ತೀರ್ತ್ವಾ ಸಂಭೂತ್ಯಾಂ ಅಮೃತನಶ್ನುತೆ. ವಿನಾಶೇನ ಮೃತ್ಯುಂ ತೀರ್ತ್ವಾ ಸಂಭೂತ್ಯಾಂ ಅಮೃತಂ ಅಶ್ನುತೆ. 1 to 1 ಮೀನಿಂಗ್ ನೋಡೋಣ. ಸಂಭೂತಿಂ ನಿತ್ಯನಾದ ದೇವೋತ್ತಮ ಪರಮ ಪುರುಷನನ್ನು ಅವನ ದಿವ್ಯ ನಾಮ ಸಂಭೂತಿಂ ನಿತ್ಯನಾದ ದೇವೋತ್ತಮ ಪರಮ ಪುರುಷನನ್ನು ಅವನ ದಿವ್ಯ ನಾಮ, ರೂಪ, ಲೀಲೆಗಳು, ಗುಣಗಳನ್ನು, ಅವನ ನಾನಾ ಧಾಮಗಳು ಮೊದಲಾದವನ್ನು ಸಂಭೂತಿಂ ನಿತ್ಯನಾದ ದೇವೋತ್ತಮ ಪರಮ ಪುರುಷನನ್ನು ಅವನ ದಿವ್ಯ ನಾಮ, ರೂಪ, ಲೀಲೆಗಳು, ಗುಣಗಳನ್ನು, ಅವನ ನಾನಾ ಧಾಮಗಳು ಮೊದಲಾದವನ್ನು ಮತ್ತು ವಿನಾಶಂ ದೇವತೆಗಳು, ಮಾನವರು, ಪ್ರಾಣಿಗಳು ಮೊದಲಾದವುಗಳ ತಾತ್ಕಾಲಿಕ ಐಹಿಕ ಅಭಿವ್ಯಕ್ತಿಯನ್ನು, ಅವುಗಳ ಹುಸಿ ಹೆಸರು, ಖ್ಯಾತಿ ಮೊದಲಾದವನ್ನು. ವಿನಾಶಂ ದೇವತೆಗಳು, ಮಾನವರು, ಪ್ರಾಣಿಗಳು ಮೊದಲಾದವುಗಳ ತಾತ್ಕಾಲಿಕ ಐಹಿಕ ಅಭಿವ್ಯಕ್ತಿಯನ್ನು, ಅವುಗಳ ಹುಸಿ ಹೆಸರು, ಖ್ಯಾತಿ ಮೊದಲಾದವನ್ನು. ಮತ್ತು ಯಾವನು ತತ್ ಅದನ್ನು ವೇದ ತಿಳಿಯುವನೋ, ಉಭಯಂ ಎರಡನ್ನು, ಸಹ ಒಟ್ಟಿಗೆ, ವಿನಾಶೇನ ವಿನಾಶವಾಗುವ ಪ್ರತಿಯೊಂದರಿಂದ, ಮೃತ್ಯುವನ್ನು ತೀರ್ತ್ವಾ ದಾಟಿ, ಸಂಭೂತ್ಯ ಭಗವಂತನ ಸಾಮ್ರಾಜ್ಯದಲ್ಲಿ, ಅಮೃತಂ ಮರಣರಹಿತತೆಯನ್ನು, ಅಶ್ನುತೆ ಪಡೆಯುತ್ತಾರೆ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಮಾನವನು ದೇವೋತ್ತಮ ಪರಮ ಪುರುಷನನ್ನು, ಅವನ ದಿವ್ಯ ನಾಮವನ್ನು, ಅನಿತ್ಯವಾದ ಐಹಿಕ ಸೃಷ್ಟಿಯನ್ನು, ಅದರ ಅನಿತ್ಯ ದೇವತೆಗಳು, ಮಾನವರು ಮತ್ತು ಪ್ರಾಣಿಗಳ ಬಗ್ಗೆಯೂ ಚೆನ್ನಾಗಿ ತಿಳಿದುಕೊಳ್ಳಬೇಕು. ಒಬ್ಬನು ಇವುಗಳನ್ನು ಅರಿತ ಮೇಲೆ ಮರಣವನ್ನು, ಕ್ಷಣಭಂಗುರವಾದ ಸೃಷ್ಟಿಯನ್ನು ಮೀರುತ್ತಾನೆ ಮತ್ತು ಭಗವಂತನ ನಿತ್ಯ ಸಾಮ್ರಾಜ್ಯದಲ್ಲಿ ಜ್ಞಾನಾಂದಗಳ ಶಾಶ್ವತ ಜೀವನವನ್ನು ಅನುಭವಿಸುತ್ತಾನೆ. ಈಗ ರಿಪೀಟ್ ಮಾಡೋಣ. ಮಾನವನು ದೇವೋತ್ತಮ ಪರಮ ಪುರುಷನನ್ನು, ಅವನ ದಿವ್ಯ ನಾಮವನ್ನು, ಅನಿತ್ಯವಾದ ಐಹಿಕ ಸೃಷ್ಟಿಯನ್ನು, ಅದರ ಅನಿತ್ಯ ದೇವತೆಗಳು, ಮಾನವರು ಮತ್ತು ಪ್ರಾಣಿಗಳ ಬಗ್ಗೆಯೂ ಚೆನ್ನಾಗಿ ತಿಳಿದುಕೊಳ್ಳಬೇಕು. ಒಬ್ಬನು ಇವುಗಳನ್ನು ಅರಿತ ಮೇಲೆ ಮರಣವನ್ನು, ಕ್ಷಣಭಂಗುರವಾದ ಸೃಷ್ಟಿಯನ್ನು ಮೀರುತ್ತಾನೆ ಮತ್ತು ಭಗವಂತನ ನಿತ್ಯ ಸಾಮ್ರಾಜ್ಯದಲ್ಲಿ ಜ್ಞಾನಾನಂದಗಳ ಶಾಶ್ವತ ಜೀವನವನ್ನು ಅನುಭವಿಸುತ್ತಾನೆ. ಹರೇ ಕೃಷ್ಣ. ಯಾರು ಓದ್ತೀರಾ? ಹರಿಣಿ ಮಾತಾಜಿ ಓದ್ತೀರಾ? ಓದ್ತೀನಿ ಪ್ರಭುಜಿ. ಭಾವಾರ್ಥ. ಹರಿ ಕೃಷ್ಣ. ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಜ್ಞಾನದ ಮುನ್ನಡೆಯ ಹೆಸರಿನಲ್ಲಿ ಮಾನವ ಸಂಸ್ಕೃತಿಯು ಗಗನ ನೌಕೆ, ಪರಮಾಣು ಶಕ್ತಿಗಳು ಸೇರಿದಂತೆ ಅನೇಕ ಭೌತ ವಸ್ತುಗಳನ್ನು ಸೃಷ್ಟಿಸಿದೆ. ಆದರೂ ಅದರಿಂದ ಜನನ, ಮುಪ್ಪು, ರೋಗ, ಸಾವುಗಳಿಂದ ಬಿಡುಗಡೆ ಹೊಂದಲು ಸಾಧ್ಯವಾಗಿಲ್ಲ. ಬುದ್ಧಿವಂತನೊಬ್ಬನು ವಿಜ್ಞಾನಿ ಎನಿಸಿಕೊಂಡವನೆದುರು ಈ ಕ್ಲೇಶಗಳ ಬಗ್ಗೆ ಕೇಳಿದಾಗ ಆ ವಿಜ್ಞಾನಿಯು ವಿಜ್ಞಾನ ಮುಂದುವರಿಯುತ್ತಿದೆ ಮತ್ತು ಕೊನೆಗೆ ಮಾನವನಿಗೆ ಸಾವಿಲ್ಲದಂತೆ ಮುಪ್ಪಿಲ್ಲದಂತೆ ಮಾಡುವುದು ಮತ್ತು ಕೊನೆಗೆ ಮಾನವನಿಗೆ ಮುಪ್ಪಿಲ್ಲದಂತೆ ಮಾಡುವುದು ಸಾಧ್ಯವೆಂದು ತುಂಬಾ ಜಾಣತನದ ಉತ್ತರವನ್ನು ನೀಡುತ್ತಾನೆ. ಅಂಥ ಉತ್ತರಗಳು ಐಹಿಕ ಪ್ರಕೃತಿಯ ಬಗ್ಗೆ ವಿಜ್ಞಾನಿಗಳಿಗೆ ಇರುವ ಪರಮ ಅಜ್ಞಾನವನ್ನು ತೋರಿಸುತ್ತದೆ. ಐಹಿಕ ಪ್ರಕೃತಿಯಲ್ಲಿ ಪ್ರತಿಯೊಂದು ಭೌತ ದ್ರವ್ಯದ ಕಠೋರ ನಿಯಮಗಳಿಗೆ ಒಳಪಟ್ಟಿರುತ್ತದೆ. ಪ್ರತಿಯೊಂದು ಈ 6 ಬಗೆಯ ಬದಲಾವಣೆಗಳಿಗೆ ಒಳಪಟ್ಟಿರುತ್ತದೆ. ಹುಟ್ಟು,
ಬೆಳವಣಿಗೆ, ಸ್ಥಿತಿ, ಬದಲಾವಣೆ, ಅವನತಿ ಮತ್ತು ಕೊನೆಗೆ ಸಾವು. ಐಹಿಕ ಪ್ರಕೃತಿಯ ಸಂಪರ್ಕಕ್ಕೆ ಒಳಗಾದ ಯಾವುದೇ ಈ 6 ಪರಿವರ್ತನಾ ನಿಯಮಗಳನ್ನು ಮೀರುವಂತಿಲ್ಲ. ಆದ್ದರಿಂದ ಯಾರೂ ದೇವತೆಯಾಗಲಿ, ಮನುಷ್ಯನಾಗಲಿ, ಪ್ರಾಣಿಯಾಗಲಿ, ಮರವಾಗಲಿ ಎಲ್ಲಾ ಕಾಲಕ್ಕೂ ಈ ಐಹಿಕ ಜಗತ್ತಿನಲ್ಲಿ ಉಳಿಯಲಾರರು. ಹರೇ ಕೃಷ್ಣ ಪ್ರಭುಜಿ. ಓದಿ ಮಾತಾಜಿ, ಮುಂದುವರಿಸಿ. ಓದ್ಲೆ? ಹಾ, ಓದಿ. ಜೀವನದ ಆಯುರ್ದಾಯವು ಜೀವಜಾತಿಗೆ ತಕ್ಕಂತೆ ಬದಲಾಗಬಹುದು. ಈ ಐಹಿಕ ಜಗತ್ತಿನ ಪ್ರಧಾನ ಜೀವಿಯಾದ ಬ್ರಹ್ಮದೇವನು ಮಿಲಿಯಗಟ್ಟಲೆ ವರ್ಷ ಬದುಕಿರಬಹುದು. ಸೂಕ್ಷ್ಮ ಜೀವಿಯು ಕೆಲವು ಗಂಟೆಗಳ ಕಾಲ ಬದುಕಿರಬಹುದು. ಆದ್ರೆ ಅದು ಮುಖ್ಯವಲ್ಲ. ಈ ಐಹಿಕ ಜಗತ್ತಿನಲ್ಲಿ ಯಾರೂ ಶಾಶ್ವತವಾಗಿ ಬದುಕಿರಲು ಸಾಧ್ಯವಿಲ್ಲ. ವಸ್ತುಗಳು ಕೆಲವು ಪರಿಸ್ಥಿತಿಗಳಲ್ಲಿ ಹುಟ್ಟಿವೆ ಅಥವಾ ಸೃಷ್ಟಿಯಾಗಿವೆ. ಅವು ಕೆಲ ಕಾಲ ಇರುತ್ತವೆ. ಹಾಗೆ ಕೆಲ ಕಾಲ ಬದುಕಿರುತ್ತಿದ್ದರೆ ಅವು ಬೆಳೆದು ಸಂತಾನೋತ್ಪತ್ತಿಯನ್ನು ಮಾಡಿ ಕ್ರಮೇಣ ನಾಶವಾಗುತ್ತವೆ. ಈ ನಿಯಮಗಳ ಪ್ರಕಾರ ಬ್ರಹ್ಮರು ಕೂಡ ಬೇರೆ ಬೇರೆ ಬ್ರಹ್ಮಾಂಡಗಳಲ್ಲಿ ಈ ರೀತಿ ಮಿಲಿಯಗಟ್ಟಲೆ ಬ್ರಹ್ಮರು ಇದ್ದಾರೆ. ಇಂದು ಅಥವಾ ನಾಳೆ ಸಾಯುತ್ತಾರೆ. ಆದ್ದರಿಂದ ಇಡೀ ಐಹಿಕ ಜಗತ್ತನ್ನೇ ಮೃತ್ಯುಲೋಕ, ಸಾವಿನ ಲೋಕ ಎಂದು ಕರೆಯಲಾಗಿದೆ. ವಿಜ್ಞಾನಿಗಳು, ರಾಜಕಾರಣಿಗಳು ಈ ಸ್ಥಳವನ್ನು ಮೃತ್ಯುರಹಿತವಾಗಿ ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ಏಕೆಂದರೆ ಅವರಿಗೆ ಸಾವೇ ಇಲ್ಲದ ಆಧ್ಯಾತ್ಮಿಕ ಸ್ವರೂಪದ ಬಗ್ಗೆ ಗೊತ್ತಿಲ್ಲ. ಅವರಿಗೆ ಪರಿಪಕ್ವವಾದ ದಿವ್ಯ ಅನುಭವ, ಪೂರ್ಣವಾದ ವೈದಿಕ ಸಾಹಿತ್ಯದ ಬಗ್ಗೆ ಗೊತ್ತಿಲ್ಲ. ದುರದೃಷ್ಟದ ಸಂಗತಿ ಎಂದರೆ ಆಧುನಿಕ ಮಾನವನಿಗೆ ವೇದಗಳು, ಪುರಾಣಗಳು ಮತ್ತಿತರ ಶಾಸ್ತ್ರಗಳಿಂದ ಜ್ಞಾನ ಸಂಪಾದನೆ ಮಾಡುವ ಮನಸ್ಸಿಲ್ಲ. ಭಗವಾನ್ ವಿಷ್ಣುವಿಗೆ ಪರ ಅಂದ್ರೆ ಉತ್ತಮ, ಅಪರ ಅಥವಾ ಅವಿದ್ಯ, ಕೀಳು ಶಕ್ತಿ ಎಂಬ 2 ಬೇರೆ ಬೇರೆ ಶಕ್ತಿಗಳಿವೆ ಎಂದು ವಿಷ್ಣು ಪುರಾಣದಿಂದ 6.7, 6.1 ನಮಗೆ ತಿಳಿದು ಬರುತ್ತದೆ. ನಾವು ಈಗ ಸಿಲುಕಿರುವ ಐಹಿಕ ಶಕ್ತಿಯನ್ನು ಅವಿದ್ಯೆ ಎಂದು ಕರೆಯುತ್ತಾರೆ. ಈ ಶಕ್ತಿಯಿಂದಲೇ ಈ ಭೌತ ಜಗತ್ತು ಸೃಷ್ಟಿಯಾಗಿದೆ. ಇನ್ನೊಂದು ಬಗೆಯ ಉತ್ತಮವಾದ ಶಕ್ತಿ ಇದೆ. ಅದನ್ನು ಪರಾಶಕ್ತಿ ಎಂದು ಕರೆಯುತ್ತಾರೆ. ಇದು ಈ ಐಹಿಕವಾದ ಅಧಮ ಶಕ್ತಿಗಿಂತ ಬೇರೆ. ಉತ್ತಮ ಶಕ್ತಿಯು ಭಗವಂತನ ನಿತ್ಯ ಅಥವಾ ಮರಣರಹಿತವಾದ ಸೃಷ್ಟಿ. ಗೀತಾ 8.20 ಹೇಳಿದೆ. ಐಹಿಕ ಲೋಕಗಳೆಲ್ಲ ಸೂರ್ಯ, ಚಂದ್ರ ಮತ್ತು ಶುಕ್ರ ಗ್ರಹಗಳು ಸೇರಿದಂತೆ ಊರ್ಧ್ವ, ಅಧೋ ಮತ್ತು ಮಧ್ಯಲೋಕಗಳೆಲ್ಲ ಪ್ರಪಂಚದಾದ್ಯಂತ ಹರಡಿದೆ. ಈ ಗ್ರಹಗಳು ಬ್ರಹ್ಮನ ಜೀವಿತಾವಧಿಯಲ್ಲಿ ಮಾತ್ರ ಇರುತ್ತವೆ. ಮತ್ತದು ಈ ಶ್ಲೋಕ ಓದಿ, ಭಗವದ್ಗೀತೆದು. ಹಾ, ಓದಿ. ಸಾರಿ, ನಾನು ಓದಿ. ಪುಸ್ತಕ ನೋಡ್ಕೊಂಡು ಹೇಳ್ತಾ ಇದ್ದೀನಿ. ಒಂದ್ ನಿಮಿಷ, ನಾ ನೋಡ್ಲಿಲ್ಲ ಪ್ರಭುಜಿ, ಸಾರಿ. ಓದಿ, ಪರವಾಗಿಲ್ಲ. ಶ್ಲೋಕ 20, 8ನೇ ಅಧ್ಯಾಯದ 20ನೇ ಶ್ಲೋಕ. ಪರಸ್ತುಸ್ಮಾತ್ ಅನ್ಯೋ ವ್ಯಕ್ತೋ ಅವ್ಯಕ್ತಾತ್ ಸನಾತನಂ ಯಃ ಸ ಸರ್ವೇಷು ಭೂತೇಷು ನಶ್ಯಸ್ಸು ನ ವಿನಶ್ಯತಿ. ಅದು ದೊಡ್ಡದು ಮಾಡ್ಕೊಳ್ಳಿಲ್ಲ ಪ್ರಭುಜಿ, ಹಿಂಗಾಗಿ ಕಾಣಿಸ್ಲಿಲ್ಲ ಸರಿಗೆ. ಪರ ಅದು ಶಬ್ದಾರ್ಥ ಓದ್ಬೇಕಾ ಪ್ರಭುಜಿ? ಬೇಡ, ಅನುವಾದ ಓದಿ ಸಾಕು. ಅನುವಾದವಲ್ಲ. ಸಂಭೂತಿಂ ಚ ವಿನಾಶಂ ಚ ಯಸ್ತದ್ ವೇದೋ ಭಯಂ ಸಹ. ಅನುವಾದ ಓದಿ. ಆದರೆ ಇನ್ನೊಂದು ಅವ್ಯಕ್ತವಾದ ಪ್ರಕೃತಿ ಇದೆ, ಅದು ನಿತ್ಯವಾದದ್ದು. ನಾನೇ ಓದ್ಬಿಡ್ತೀನಿ ಬಿಡಿ. ಮತ್ತು ಆ ವ್ಯಕ್ತ ಮತ್ತು ಅವ್ಯಕ್ತ ಜಡವಸ್ತುವನ್ನು ಮೀರಿದ್ದು, ಅದು ಪರಮೋನ್ನತವಾದದ್ದು ಮತ್ತು ಎಂದೂ ನಾಶವಾಗುವುದಿಲ್ಲ. ಈ ಜಗತ್ತಿನಲ್ಲಿರುವ ಎಲ್ಲವೂ ನಾಶವಾದಾಗ ಆ ಭಾಗವು ಇದ್ದಂತೆಯೇ ಇರುತ್ತದೆ. ಓದಿ ಮಾತಾಜಿ. ಅದು ಬಂದಿಲ್ಲ ಪ್ರಭುಜಿ. ಓದಿ ಮಾತಾಜಿ. ಸ್ಕ್ರೀನ್ ಮೇಲೆ ಮೇಲ್ ಮಾಡ್ಬೇಕಾಗಿದೆ. ಮಾಡಿದೀನಿ ನೋಡಿ. ಮಾಡಿದ್ದೀರಲ್ಲ. ಐಹಿಕ ಲೋಕಗಳೆಲ್ಲ ಸೂರ್ಯ, ಚಂದ್ರ ಮತ್ತು ಶುಕ್ರ ಗ್ರಹಗಳು ಸೇರಿದಂತೆ ಪ್ರಪಂಚದಾದ್ಯಂತ ಹರಡಿವೆ. ಈ ಗ್ರಹಗಳು ಬ್ರಹ್ಮನ ಜೀವಿತಾವಧಿಯಲ್ಲಿ ಮಾತ್ರ ಇರುತ್ತವೆ. ಕೆಲವು ಕ್ಷುದ್ರ ಗ್ರಹಗಳು ಒಂದ್ ನಿಮಿಷ ಸಣ್ಣದ್ ಮಾಡ್ಕೋತೀನಿ ಪ್ರಭುಜಿ. ಕೆಲವು ಕ್ಷುದ್ರ ಗ್ರಹಗಳು ಬ್ರಹ್ಮನ ದಿನದ ಕೊನೆಯಲ್ಲಿ ನಾಶವಾಗಿ ಮತ್ತೆ ಬ್ರಹ್ಮನ ಮರುದಿನ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತವೆ. ನಮ್ಮ ಒಂದು ವರ್ಷದಲ್ಲಿ ಅಲ್ಲಿ 20 ಗಂಟೆಗಳಿಗೆ ಅಥವಾ ಒಂದು ಹಗಲು ಮತ್ತು 24 ಗಂಟೆಗಳಿಗೆ ಅಥವಾ ಒಂದು ಹಗಲು ಮತ್ತು ಒಂದು ರಾತ್ರಿಗೆ ಸಮ. ಭೂಮಿಯ ಮೇಲಣ ಸತ್ಯ, ತ್ರೇತ, ದ್ವಾಪರ ಮತ್ತು ಕಲಿ ಎಂಬ 4 ಯುಗಗಳು ಊರ್ಧ್ವ ಗೃಹಗಳ ಕಾಲಮಾನದಲ್ಲಿ
12,000 ವರ್ಷಗಳು ಮಾತ್ರ ಇರುತ್ತವೆ. ಇಷ್ಟು ಕಾಲಮಾನವನ್ನು 1,000ದಿಂದ ಗುಣಿಸಿದರೆ ಬ್ರಹ್ಮನ 1 ಹಗಲಾಗುತ್ತದೆ. ಬ್ರಹ್ಮನ 1 ರಾತ್ರಿಯೂ ಅಷ್ಟೇ ವರ್ಷಗಳಾಗುತ್ತವೆ. ಅಂತ ಹಗಲು ರಾತ್ರಿಗಳು ಸೇರಿದಂತ ತಿಂಗಳುಗಳು ವರ್ಷಗಳು ಇರುವಂಥ 100 ವರ್ಷಗಳ ಕಾಲ ಬ್ರಹ್ಮನು ಬದುಕುತ್ತಾನೆ. ಬ್ರಹ್ಮನು ಜೀವಿತಾವಧಿಯ ಕೊನೆಯಲ್ಲಿ ಇಡೀ ಜಗತ್ತೇ ನಾಶವಾಗುತ್ತದೆ. ಸೂರ್ಯ ಚಂದ್ರರ ಮೇಲೆ ವಾಸಿಸುವ ಜೀವಿಗಳು ಹಾಗೂ ಮರ್ತ್ಯಲೋಕದಲ್ಲಿರುವವರು ಮರ್ತ್ಯಲೋಕದಲ್ಲಿ ಈ ಭೂಮಿ ಮತ್ತು ಅದರ ಕೆಳಗೆ ಇರುವ ಲೋಕಗಳು ಸೇರುತ್ತವೆ. ಎಲ್ಲವೂ ಬ್ರಹ್ಮನ ರಾತ್ರಿಯ ಪ್ರಳಯ ಜಲದಲ್ಲಿ ಮುಳುಗಿ ಹೋಗುತ್ತವೆ. ಆ ಸಮಯದಲ್ಲಿ ಯಾವ ಜೀವಿಯೂ ಪ್ರಕಟವಾಗುವುದಿಲ್ಲ, ಆದರೆ ಅವು ಆಧ್ಯಾತ್ಮಿಕ ಅಸ್ತಿತ್ವವನ್ನು ಹೊಂದಿ ಮುಂದುವರಿಯುತ್ತವೆ. ಈ ಪ್ರಕಟ ಸ್ಥಿತಿಯನ್ನು ಅವ್ಯಕ್ತ ಎಂದು ಕರೆಯುತ್ತಾರೆ. ಮತ್ತೆ ಬ್ರಹ್ಮನ ಜೀವಿತಾವಧಿಯ ಕೊನೆಯಲ್ಲಿ ಇಡೀ ವಿಶ್ವ ನಾಶವಾದಾಗ ಇನ್ನೊಂದು ಅವ್ಯಕ್ತ ಸ್ಥಿತಿ ಇರುತ್ತದೆ. ಆದರೆ ಇವೆರಡೂ ಅವ್ಯಕ್ತ ಸ್ಥಿತಿಗಳ ಆಚೆ ಒಂದು ಆಧ್ಯಾತ್ಮಿಕ ವಾಯುಮಂಡಲ ಅಥವಾ ಪ್ರಕೃತಿ ಇರುತ್ತದೆ. ಈ ವಾಯುಮಂಡಲದಲ್ಲಿ ಅನೇಕ ಆಧ್ಯಾತ್ಮಿಕ ಲೋಕಗಳು ಇರುತ್ತವೆ ಮತ್ತು ಇವು ಶಾಶ್ವತವಾಗಿ ಅಸ್ತಿತ್ವದಲ್ಲಿ ಇರುತ್ತವೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಲಕ್ಷ್ಮೀ PM ಮಾತಾಜಿ ಓದ್ತೀರಾ? ಓದ್ತೀನಿ ಪ್ರಭುಜಿ. ಓದಿ ಮಾತಾಜಿ. ಈಶೋಪನಿಷತ್ ಮಂತ್ರ 14. ಈ ಐಹಿಕ ಲೋಕಗಳಲ್ಲಿ ಬ್ರಹ್ಮನಿಂದ ಹಿಡಿದು ಇರುವೆಯವರೆಗೆ ಪ್ರತಿಯೊಬ್ಬರೂ ಐಹಿಕ ಪ್ರಕೃತಿಯ ಮೇಲೆ ಪ್ರಭುತ್ವ ಸಾಧಿಸಲು ಪ್ರಯತ್ನಿಸುತ್ತಿದ್ದಾರೆ. ಇದೇ ಐಹಿಕ ಕಾಯಿಲೆ. ಈ ಕಾಯಿಲೆ ಈ ವಿಷಯ ನಾವು ಚೆನ್ನಾಗಿ ತಿಳ್ಕೋಬೇಕು. ಈ ರೆಡ್ ಅಲ್ಲಿ ಇರೋದು ಈ ಐಹಿಕ ಕಾಯಿಲೆ ಅನ್ನೋದನ್ನ ನಾವು ಚೆನ್ನಾಗಿ ತಿಳ್ಕೋಬೇಕು. ಯಾವುದನ್ನು ಐಹಿಕ ಕಾಯಿಲೆ ಅಂತ ಕರಿತಾ ಇದ್ದಾರೆ ಶ್ರೀಲ ಪ್ರಭುಪಾದರು, ಅದನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕು. ಏನೋ ನಾವು ಪ್ರಕೃತಿಯ ಮೇಲೆ ಪ್ರಭುತ್ವ ಸಾಧಿಸಲು ಪ್ರಯತ್ನ ಪಡ್ತಾ ಇದೀವಿ. ಇದೇ ದೊಡ್ಡ ಐಹಿಕ ಕಾಯಿಲೆ. ನಮ್ಗೆ ಈ ಕಾಯಿಲೆಯಿಂದ ಮಿಕ್ಕ ಎಲ್ಲ ಕಾಯಿಲೆಗಳು ಬರ್ತವೆ. ಓದಿ ಮತ್ತೆ ಮುಂದುವರಿಸಿ. ಈ ಕಾಯಿಲೆ ಇರುವವರಿಗೆ ಜೀವಿಯು ಬೇರೆ ಬೇರೆ ಜನ್ಮವೆತ್ತುವುದಕ್ಕೆ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅವನು ಮನುಷ್ಯನಾಗಿ ಹುಟ್ಟಲಿ, ದೇವತೆಯಾಗಿ ಹುಟ್ಟಲಿ, ಪ್ರಾಣಿಯಾಗಿ ಹುಟ್ಟಲಿ, ಕೊನೆಗೆ ಅವನು 2 ಪ್ರಳಯಗಳಲ್ಲಿ ಬ್ರಹ್ಮನ ರಾತ್ರಿಯ ಪ್ರಳಯ ಮತ್ತು ಬ್ರಹ್ಮನ ಜೀವನದ ಕೊನೆಯ ಪ್ರಳಯಗಳಲ್ಲಿ ಅವ್ಯಕ್ತ ಪರಿಸ್ಥಿತಿಯೊಂದನ್ನು ಅನುಭವಿಸಲೇಬೇಕು. ನಾವು ಪುನರಪಿ ಜನನ ಪುನರಪಿ ಮರಣಗಳ ಪ್ರಕ್ರಿಯೆಯನ್ನು, ಅದರಿಂದ ಒದಗುವ ಮುಪ್ಪು ಕಾಯಿಲೆಗಳನ್ನು ಅಂತ್ಯಗೊಳಿಸಬೇಕಾದರೆ ಆಧ್ಯಾತ್ಮಿಕ ಲೋಕಗಳಿಗೆ ಹೋಗಲು ಪ್ರಯತ್ನಿಸಬೇಕು. ಸ್ವಾಂತ ವಿಸ್ತರಣೆಗಳಿಂದ ಶ್ರೀಕೃಷ್ಣನು ಈ ಲೋಕಗಳನ್ನೆಲ್ಲ ಆಳುತ್ತಾನೆ. ಯಾರು ಕೃಷ್ಣನ ಮೇಲೆ ಅಧಿಕಾರ ಚಲಾಯಿಸಲಾರರು. ಬದ್ಧಾತ್ಮನೆ ಐಹಿಕ ಪ್ರಕೃತಿಯ ಮೇಲೆ ಅಧಿಕಾರ ಚಲಾಯಿಸಲು ಪ್ರಯತ್ನಿಸುವುದು. ಅವನು ಐಹಿಕ ಪ್ರಕೃತಿಯ ನಿಯಮಗಳಿಗೆ ಒಳಗಾಗಿ ಮತ್ತೆ ಮತ್ತೆ ಜರಣ ಮರಣಗಳ ನರಳಾಟಕ್ಕೆ ಸಿಲುಕುತ್ತಾನೆ. ಭಗವಂತನು ಧರ್ಮದ ತತ್ವಗಳನ್ನು ಪುನಃ ಸ್ಥಾಪಿಸಲು ಇಲ್ಲಿ ಬರುತ್ತಾನೆ. ಅವನಿಗೆ ಶರಣಾಗತನಾಗುವ ಬುದ್ಧಿಯನ್ನು ಮೂಲಭೂತವಾಗಿ ಬೆಳೆಸಿಕೊಳ್ಳಬೇಕು. ಭಗವದ್ಗೀತೆಯಲ್ಲಿ 18.66 ಕೃಷ್ಣನ ಕೊನೆಯ ಉಪದೇಶ ಇದೆ. ಆದರೆ ಮೂರ್ಖರು ಈ ಮುಖ್ಯ ಉಪದೇಶಕ್ಕೆ ತಪ್ಪು ಅರ್ಥ ಕಲ್ಪಿಸಿ ಜನಸಾಮಾನ್ಯರನ್ನು ನಾನಾ ರೀತಿಯ ಅದರ ಇಲ್ಲಿ ಲೋಯರ್ ಹಾಲೆಂಡ್ ಅಂತ ಬಂದಿರೋದು ಇದಾಗ್ತದೆ ಮಾತಾಜಿ, ಪ್ರಭುಜಿ ಓದ್ಲಿಕ್ಕಾಗಿಲ್ಲ. ಅದೊಂದು ನಾನಾ ರೀತಿಯ ತೆಗಿಲ ಪ್ರಭುಜಿ. ನಾನು ತೆಗೆದ್ಬಿಡಿ. ಆಯ್ತು ಪ್ರಭುಜಿ, ಓದ್ತೀನಿ ಪ್ರಭುಜಿ. ಓದಿ. ಜನನ ಮರಣಗಳ ನರಳಾಟಕ್ಕೆ ಸಿಲುಕುತ್ತಾನೆ. ಭಗವಂತನು ಧರ್ಮದ ತತ್ವಗಳನ್ನು ಪುನಃ ಸ್ಥಾಪಿಸಲು ಇಲ್ಲಿ ಬರುತ್ತಾನೆ. ಅವನಿಗೆ ಶರಣಾಗತನಾಗುವ ಬುದ್ಧಿಯನ್ನು ಮೂಲಭೂತವಾಗಿ ಬೆಳೆಸಿಕೊಳ್ಳಬೇಕು. ಭಗವದ್ಗೀತೆಯಲ್ಲಿ 18.66 ಕೃಷ್ಣನ ಕೊನೆಯ ಉಪದೇಶ ಇದೆ. ಆದರೆ ಮೂರ್ಖರು ಈ ಮುಖ್ಯ ಉಪದೇಶಕ್ಕೆ ತಪ್ಪು ಅರ್ಥ ಕಲ್ಪಿಸಿ ಜನಸಾಮಾನ್ಯರನ್ನು ನಾನಾ ರೀತಿಯಲ್ಲಿ ತಪ್ಪು ದಾರಿಗೆಳೆಯುತ್ತಾರೆ. ಶ್ಲೋಕ 66. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮಾಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷ ಇಚ್ಛಾಮಿ ಮಾ ಶುಚಃ. ಇದನ್ನು ಕೆಳಗಿಂದ ಓದ್ತೀನಿ. ಮೇಲ್ಗಡೆಯಿಂದ ಓದಿ. ಕೆಳಗಡೆ ಕೊನೆಯಲ್ಲಿ ಓದಿ. ಭಾವಾರ್ಥ.
ಆಸ್ಪತ್ರೆಗಳನ್ನು ತೆರೆಯಬೇಕೆಂದು ಒತ್ತಾಯಿಸುತ್ತಾರೆಯೇ ಹೊರತು ಭಕ್ತಿ ಸೇವೆಯಿಂದ ಆಧ್ಯಾತ್ಮಿಕ ಸಾಮ್ರಾಜ್ಯವನ್ನು ಸೇರಬೇಕೆಂದು ಶಿಕ್ಷಣ ನೀಡುವುದಿಲ್ಲ. ತಾತ್ಕಾಲಿಕ ಪರಿಹಾರ ಕಾರ್ಯದಲ್ಲಿ ಆಸಕ್ತಿ ವಹಿಸುವಂತೆ ಅವರಿಗೆ ಶಿಕ್ಷಣ ನೀಡಲಾಗಿದೆ. ಇದು ಎಂದೂ ಜೀವಿಗೆ ನಿಜವಾದ ಸಂತೋಷ ನೀಡದು. ಪ್ರಕೃತಿಯ ವಿನಾಶಕಾರಿ ಶಕ್ತಿಯನ್ನು ಎದುರಿಸಲು ಅವರು ನಾನಾ ರೀತಿಯ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸಂಸ್ಥೆಗಳನ್ನು ಆರಂಭಿಸುತ್ತಾರೆ. ಆದರೆ ಅಪರಿಹಾರ್ಯವಾದ ಪ್ರಕೃತಿ ವಿಕೋಪವನ್ನು ತಣಿಸುವುದು ಹೇಗೆ ಎಂಬುದು ಅವರಿಗೆ ಗೊತ್ತಿಲ್ಲ. ಅನೇಕರು ಭಗವದ್ಗೀತೆಯಲ್ಲಿ ಪ್ರಚಂಡ ಪಾಂಡಿತ್ಯ ಹೊಂದಿದ್ದಾರೆಂದು ಜಗಜ್ಜಾಹೀರು ಮಾಡುತ್ತಾರೆ. ಆದರೆ ಐಹಿಕ ಪ್ರಕೃತಿಯನ್ನು ಸಮಾಧಾನ ಮಾಡುವುದು ಹೇಗೆ ಎಂಬುದರ ಬಗ್ಗೆ ಗೀತೆಯ ಸಂದೇಶವನ್ನು ಆ ಪಂಡಿತರು ಕಡೆಗಣಿಸುತ್ತಾರೆ. ಭಗವದ್ಗೀತೆಯಲ್ಲಿ 7.14 ಹೇಳಿರುವಂತೆ ಭಗವತ್ ಪ್ರಜ್ಞೆಯನ್ನು ಜಾಗೃತಗೊಳಿಸುವುದರಿಂದ ಮಾತ್ರ ಪ್ರಬಲ ಪ್ರಕೃತಿಯನ್ನು ಪ್ರಶಾಂತಗೊಳಿಸಬಹುದು. ಶ್ಲೋಕ 14 ಸ್ವಲ್ಪ ದೊಡ್ಡದು ಮಾಡ್ಕೊಳ್ತೀನಿ ಪ್ರಭುಜಿ. ದೈವೇಶ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಂ ತರಂತಿತೆ. ಅನುವಾದ: ಐಹಿಕ ಪ್ರಕೃತಿಯ ತ್ರಿಗುಣಗಳಿಂದ ಆದ ಈ ನನ್ನ ದೈವಿ ಶಕ್ತಿಯನ್ನು ಮೀರುವುದು ಬಹಳ ಕಷ್ಟ. ಆದರೆ ನನಗೆ ಶರಣಾಗತರಾದವರು ಸುಲಭವಾಗಿ ಅದನ್ನು ದಾಟಿ ಹೋಗಬಲ್ಲರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಇನ್ಯಾರಾದ್ರೂ ಓದ್ತೀರಾ? ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು ಮಾತಾಡಿ. ಮತ್ತಾರು ಓದ್ತೀರಾ? ಹರೇ ಕೃಷ್ಣ. ಹರಿಣಿ ಮಾತಾಜಿ, ನೀವು ಓದ್ಲಾ ಪ್ರಭುಜಿ? ನಾನೇ ಓದಿ ಮಾತಾಜಿ. ಯಾರು ಓದ್ತಾ ಇಲ್ಲ? ಹರಿಣಿ ಮಾತಾಜಿ ಓದ್ಲಿ, ಆಮೇಲೆ ನೀವು ಓದುವರಂತೆ. ಲಕ್ಷ್ಮೀ. ಆಯ್ತು. ಮಾನವನು ಸಂಭೂತಿಯನ್ನು ದೇವೋತ್ತಮ ಪರಮಪುರುಷ, ವಿನಾಶವನ್ನು ತಾತ್ಕಾಲಿಕ ಐಹಿಕ ಅಭಿವ್ಯಕ್ತಿ ಸಂಪೂರ್ಣವಾಗಿ ತಿಳಿದಿರಬೇಕೆಂದು ಈಶೋಪನಿಷತ್ತು ಈ ಮಂತ್ರದಲ್ಲಿ ಹೋಯ್ತು ಪ್ರಭುಜಿ. ಒಂದ್ ನಿಮಿಷ, ಅದು ಡಿಸ್ಟರ್ಬ್ ಆಯ್ತು ಸ್ವಲ್ಪ. ಮೊದಲಿಂದ ಓದ್ಲಾ ಪ್ರಭುಜಿ? ಓದಿ. ಮಾನವನ ಸಂಭೂತಿಯನ್ನು ದೇವೋತ್ತಮ ಪರಮಪುರುಷ, ವಿನಾಶವನ್ನು ತಾತ್ಕಾಲಿಕ ಐಹಿಕ ಅಭಿವ್ಯಕ್ತಿ ಸಂಪೂರ್ಣವಾಗಿ ತಿಳಿದಿರಬೇಕೆಂದು ಈಶೋಪನಿಷತ್ ಈ ಮಂತ್ರದಲ್ಲಿ ಉಪದೇಶಿಸುತ್ತದೆ. ತಾತ್ಕಾಲಿಕ ಐಹಿಕ ಅಭಿವ್ಯಕ್ತಿಯೊಂದನ್ನು ಮಾತ್ರ ತಿಳಿಯುವುದರಿಂದ ಏನೇನೂ ಉಳಿಸಲು ಸಾಧ್ಯವಿಲ್ಲ. ಏಕೆಂದರೆ ಪ್ರಕೃತಿಯ ಗತಿಯಲ್ಲಿ ಪ್ರತಿ ಕ್ಷಣದಲ್ಲೂ ನಾಶ ನಡೆಯುತ್ತಿರುತ್ತದೆ. ಆಸ್ಪತ್ರೆಗಳನ್ನು ತೆರೆದು ಈ ವಿನಾಶಗಳನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆನಂದಮಯವೂ ಜ್ಞಾನಮಯವೂ ಆದ ತಿಳುವಳಿಕೆಯಿಂದ ಮಾನವನನ್ನು ಉಳಿಸಬಹುದು. ಈ ಶಾಶ್ವತ ಜೀವನ ಸಾಧನೆಯ ಬಗ್ಗೆ ಶಿಕ್ಷಣ ನೀಡುವುದೇ ವೈದಿಕ ವಾಹ್ಮಯವಾದ ಉದ್ದೇಶ. ಜನರು ಅನೇಕ ವೇಳೆ ಇಂದ್ರಿಯ ಸುಖವನ್ನಾಧರಿಸಿದ ಕ್ಷಣಿಕವಾದ ಆಕರ್ಷಣೆಗಳಿಂದ ತಪ್ಪು ದಾರಿಗೆ ಪಟ್ಟಿದ್ದಾರೆ. ಆದರೆ ಭೋಗ ವಸ್ತುಗಳ ಸೇವೆಯು ತಪ್ಪು ದಾರಿಗೆಳೆಯುವಂಥದ್ದು ಮತ್ತು ಕೀಳ್ದರ್ಜೆಗೆ ಇಳಿಸುವಂಥದ್ದು. ಆದ್ದರಿಂದ ನಾವು ನಮ್ಮ ಸಂಗಡಿಗರನ್ನು ಸರಿಯಾದ ರೀತಿಯಲ್ಲಿ ನಡೆಸಿ ರಕ್ಷಿಸಬೇಕು. ಸತ್ಯವನ್ನು ಒಪ್ಪುವ ಇಲ್ಲವೇ ಬಿಡುವ ಪ್ರಶ್ನೆಯೇ ಇಲ್ಲ, ಅದು ಇದ್ದೇ ಇದೆ. ಮತ್ತೆ ಮತ್ತೆ ಹುಟ್ಟುವುದು, ಮತ್ತೆ ಮತ್ತೆ ಸಾಯುವುದನ್ನು ನಾವು ತಪ್ಪಿಸಬೇಕಾದರೆ ನಾವು ಭಕ್ತಿ ಸೇವೆಯನ್ನು ಅವಲಂಬಿಸಬೇಕು. ಇದಕ್ಕೆ ರಾಜಿ ಸೂತ್ರವಿಲ್ಲ, ಏಕೆಂದರೆ ಇದು ಅತ್ಯವಶ್ಯಕ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಶ್ಲೋಕದಿಂದ ಏನ್ ತಿಳಿತು? ಯಾರಾದ್ರೂ ಒಂದೆರಡೆರಡು ಪಾಯಿಂಟ್ ಹೇಳ್ತಾರೆ ಎಲ್ರು? ಶ್ಲೋಕ 14. ಪ್ರಭುಜಿ, ಇದು ಬ್ರಹ್ಮನ ವಿವಿಧ ಇದುಗಳನ್ನ ಹೇಳತ್ತೆ. ಅಂದ್ರೆ ನಮ್ಮೆಲ್ಲರ ಹುಟ್ಟು ಸಾವು ಹೇಳೋವಾಗ್ಲೇನೆ ಬ್ರಹ್ಮನಿಗೆ ಕೂಡ ಸಾವು ಇದೆ. ನಮ್ಗೆ ಇರೋ ಅಷ್ಟು ಆಯಸ್ಸು ಇಲ್ದ ಹೋದ್ರು ಬಹಳ ಜಾಸ್ತಿ ಆಯಸ್ಸು ಇದ್ದರೂ ಕೂಡ ಬ್ರಹ್ಮ ಮತ್ತೆ ಮತ್ತಿತರ ದೇವತೆಗಳು ಕೂಡ ಎಲ್ಲರೂ ಕೂಡ ಅವ್ರಿಗೆಲ್ಲರಿಗೂ ಮೃತ್ಯು ಸಂಭವಿಸುತ್ತದೆ ಅಂತ ಹೇಳ್ತಾ ಇದೆ.
Correct. ಒಂದು. ಒಂದು ಮೊದಲನೇ ಪಾಯಿಂಟ್ ಅದು. ಇನ್ಯಾರಾದ್ರೂ ಹೇಳ್ತಾರೆ ಇನ್ ಎರಡನೇ ಪಾಯಿಂಟ್? ಅದು ಮೊದಲನೇ ಪಾಯಿಂಟ್, ಎಲ್ರಿಗೂ ಸಾವಿದ್ದದ್ದೇ. ಸೊ ಅದರಿಂದ ಏನ್ ಮಾಡಬೇಕು? ಲಲಿತಾ ಮಾತಾಜಿ ಹೇಳ್ತೀರಾ? ಹ್ಯಾಂಡ್ ರೈಸ್ ಮಾಡಿದಿರಲ್ಲ. ಸದಾ ಹರಿನಾಮ ಸ್ಮರಣೆ ಮಾಡ್ಬೇಕು. ಸದಾ ಹರಿನಾಮ ಸ್ಮರಣವನ್ನು ಮಾಡಬೇಕು. ಸೊ ಇದನ್ನೆಲ್ಲ ಹೇಳಿ ಮತ್ತೆ. ನಾವು ಮೆಟೀರಿಯಲ್ ಲೈಫ್ ನ ಬದಿಗಿಟ್ಟು ಅರ್ಥ ಮಾಡ್ಕೊಂಡ್ಮೇಲೆ ಹ್ಮ್ ನಾವು ಭಗವಂತನ ಸಾಮ್ರಾಜ್ಯದಲ್ಲಿ ಜ್ಞಾನಾನಂದನದಲ್ಲಿ ಶಾಶ್ವತವಾಗಿ ಆನಂದನ ಅನುಭವಿಸ್ತೀವಿ ಅಂತ ಹೇಳಿ. ಲಲಿತಾ ಮಾತಾಜಿ ಇನ್ನೇನು ಹೇಳ್ತಾ ಇದ್ರಲ್ಲ, ಹೇಳಿ. ಅದನ್ನೇ ಹೇಳಿ. ಅದನ್ನೇ ಹೇಳಿದ್ದ ನೀವು ಹೇಳಿಲ್ಲ. ಹರಿಣಿ ಮಾತಾಜಿ ಹೇಳ್ತಾ ಇದ್ರು, ಇನ್ನೊಬ್ರು ಹೇಳ್ತಾ ಇದ್ರಲ್ಲ, ಯಾರು? ಹರಿಣಿ ಮಾತಾಜಿನ? ಇಲ್ಲ, ಇಲ್ಲ, ನಾನೇ ಲಕ್ಷ್ಮೀ ಮಾತಾಜಿ. Okay, ಲಕ್ಷ್ಮೀ ಸರಿ. ಮಾತಾಜಿ ಹೇಳ್ತಾ ಇದ್ರು. ಲಕ್ಷ್ಮೀ ಮಾತಾಜಿ ಹೇಳಿ ಮಾತಾಜಿ. ನಾವು ಮೆಟೀರಿಯಲ್ ಲೈಫ್ ಇಂದ ಹೊರಗೆ ಬರ್ಬೇಕು ಅಂದ್ರೆ ಅದೊಂದೇ ದಾರಿ ಅನ್ನೋದು. ಓಕೆ. ಸದಾ ಭಗವಂತನ ಸ್ಮರಣೆ ಮಾಡಿದ್ರೇನೆ ನಮ್ಗೆ ಶಾಶ್ವತ ಸ್ಥಾನ ನಮ್ ಪ್ರಭು ಭಗವಂತನ ಪಾದದಲ್ಲಿ ಸಿಗತ್ತೆ. ಮರಣದ ಭಯವನ್ನು ಹೋಗುತ್ತೆ. ಓಕೆ, ಹರಿಬೋಲ್ ಹರಿಬೋಲ್. ಸೊ ಇಷ್ಟು ನಾವು ತಿಳ್ಕೋಬೇಕು. ನಾವು ಭಗವಂತನ ದಿವ್ಯ ನಾಮವನ್ನು ಮತ್ತು ಒಂದು ಭಗವಂತನ ದಿವ್ಯ ನಾಮದ ಒಂದು ಮಹಿಮೆಯನ್ನು ತಿಳ್ಕೋಬೇಕು. ನಂತರ ಈ ಅನಿತ್ಯವಾದ ಐಹಿಕ ಸೃಷ್ಟಿಯ ಬಗ್ಗೆನೂ ತಿಳ್ಕೋಬೇಕು ಮತ್ತು ನಿತ್ಯವಾದ ಭಗವಂತನ ಬಗ್ಗೆನೂ ತಿಳ್ಕೋಬೇಕು. ಈ ಮೂರನ್ನು ನಾವು ತಿಳ್ಕೋಬೇಕು. ಆಮೇಲೆ ನಾವು ನಿತ್ಯವಾದ ಭಗವಂತನ ಧಾಮಕ್ಕೆ ಹೇಗೆ ಸೇರುವುದು, ಅವನ ದಿವ್ಯ ನಾಮವನ್ನು ಶ್ರವಣ ಮಾಡುವುದರಿಂದ ಮತ್ತೆ ನಾವು ಸಂಕೀರ್ತನೆ ಮಾಡುವುದರಿಂದ ಮರಣವನ್ನು ಮತ್ತು ಕ್ಷಣಭಂಗುರವಾದ ಈ ಸೃಷ್ಟಿ ಏನಿದೆ, ಐಹಿಕ ಸೃಷ್ಟಿ ಏನಿದೆ, ಇದನ್ನು ನಾವು ಮೀರ್ತೀವಿ ಮತ್ತೆ ಭಗವಂತನ ಧಾಮವನ್ನು ನಾವು ಸೇರ್ಕೊಳ್ತೇವೆ ಅನ್ನೋದರ ಬಗ್ಗೆ ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಡೀಟೇಲ್ ಆಗಿ ನೋಡೋಣ ಈ ಶ್ಲೋಕದಲ್ಲಿ ಏನ್ ಹೇಳಿದ್ದಾರೆ ಶ್ರೀಲ ಪ್ರಭುಪಾದರು ಅಂದ್ಬಿಟ್ಟು. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಇದು ಸಂಭೂತಿ ಮತ್ತು ವಿನಾಶ. ಇಲ್ಲಿ ಎರಡು ವಿಷಯಗಳಿವೆ. ಇಲ್ಲಿ ಸಂಭೂತಿ ಮತ್ತು ವಿನಾಶ. ಸಂಭೂತಿ ಅಂದ್ರೆ ಯಾವುದು ನಿತ್ಯವಾದದ್ದು ಮತ್ತು ವಿನಾಶ ಅಂದ್ರೆ ಯಾವುದು ಅನಿತ್ಯವಾದದ್ದು. ಸೊ ಯಾವ ಮನುಷ್ಯನು ಈ ಎರಡೂ ವಿಷಯಗಳನ್ನು ಸರಿಯಾಗಿ ತಿಳ್ಕೊಳ್ತಾನೋ ಅವನು ನಾಶವಾಗುವ ವಸ್ತುಗಳ ಜ್ಞಾನದಿಂದ ಮೃತ್ಯುವನ್ನು ಮೀರ್ತಾನೆ. ನಂತರ ಅವನು ಭಗವಂತನ ಶಾಶ್ವತ ಧಾಮದಲ್ಲಿ ಅಮೃತತ್ವವನ್ನು ಅನುಭವಿಸ್ತಾನೆ ಅಂತ ಹೇಳುದು. ಇಲ್ಲಿ ಮೊದಲನೇದು ಶಾಶ್ವತವಾದ ಸತ್ಯ. ಈ ಮಂತ್ರ ಏನ್ ಮಾಡುತ್ತೆ, ಆಧ್ಯಾತ್ಮಿಕ ಯಶಸ್ಸಿಗೆ ಸಂಪೂರ್ಣವಾದ ಜ್ಞಾನ ನಮ್ಗೆ ತಿಳಿದಿರಬೇಕು ಅಂತ ಅಗತ್ಯವನ್ನು ಒತ್ತಿ ಹೇಳ್ತಾ ಇದೆ. ಆ ಜ್ಞಾನವು ಎರಡು ರೀತಿಯಾದದ್ದು. ಯಾವುದು ಎರಡು ರೀತಿಯಾದ ಜ್ಞಾನಗಳು? ಒಂದು ಸಂಭೂತಿ, ಶಾಶ್ವತವಾದ ಸತ್ಯ. ಸೊ ಇನ್ನೊಂದು ಯಾವುದು? ಅಸಂಭೂತಿ, ಅದು ಯಾವುದು ಸತ್ಯ ಅಲ್ಲದ್ದು, ಅದು ವಿನಾಶಕಾರಿಯಾದದ್ದು. ಸೊ ಶಾಶ್ವತ ಸತ್ಯ ಅಂದ್ರೆ ಸಂಭೂತಿ, ಅಂದ್ರೆ ಪರಮ ಪುರುಷನ ದೇವೋತ್ತಮ ಭಗವಂತನ ಶಾಶ್ವತ ವ್ಯಕ್ತಿತ್ವ. ಇದು ಭಗವಂತನ ಎಲ್ಲಾ ವೈಶಿಷ್ಟ್ಯಗಳನ್ನು ಒಳಗೊಂಡಿರುತ್ತೇವೆ. ಅದರಲ್ಲಿ ಭಗವಂತನ ನಾಮ, ಭಗವಂತನ ರೂಪ, ಗುಣಗಳು ಮತ್ತು ಲೀಲೆಗಳು ಮತ್ತು ಅವನ ವೈಕುಂಠ ಲೋಕಗಳು, ಅದರ ನಿತ್ಯ ವೈವಿಧ್ಯತೆಗಳು, ಇವುಗಳೆಲ್ಲವೂ ತಿಳ್ಕೊಳ್ಳೋದ್ರಿಂದ ಅದು ಸಂಭೂತಿ ಅಂತ ಹೇಳ್ತಾರೆ. ಈ ವಿಷಯ ಇದು ಸಂಭೂತಿ, ಇದು ಶಾಶ್ವತವಾದ ಸತ್ಯ. ಸೊ ಇದ್ರ ಪರಿಣಾಮ ಏನಾಗುತ್ತೆ ನಮ್ಗೆ? ಈ ವಿಷಯವನ್ನು ತಿಳ್ಕೊಳ್ಳೋದ್ರಿಂದ ನಮ್ಗೆ ಏನು ಅನುಭವ ಆಗುತ್ತೆ? ಈ ಜ್ಞಾನ ಅಮೃತತ್ವವನ್ನು ನೀಡುತ್ತೆ. ಅಂದ್ರೆ ನಾವು ಅಮೃತ ತುಲ್ಯರಾಗ್ತೇವೆ. ಭಗವಂತನ ಶಾಶ್ವತ ಧಾಮದಲ್ಲಿ ಆನಂದಮಯ ಜೀವನವನ್ನು ಅನುಭವಿಸ್ಲಿಕ್ಕೆ ನಮಗೆ ಈ ಭಗವಂತನ ಧಾಮದ ಬಗ್ಗೆ ತಿಳ್ಕೊಳ್ಳುವ ಅವಶ್ಯಕತೆ ಇದೆ. ಅದನ್ನು ತಿಳ್ಕೊಳ್ಳೋದು ಹೇಗೆ? ನಾವು ಮರೆತು ಹೋಗ್ಬಿಟ್ಟಿದ್ದೇವೆ. ಅದನ್ನು ತಿಳ್ಕೊಳ್ಳೋದು ಹೇಗೆ? ನಾವು ಭಗವಂತನ ನಾಮ ಸಂಕೀರ್ತನೆ ಮತ್ತು ಭಗವಂತನ ನಿತ್ಯ ಲೀಲೆಗಳ ಬಗ್ಗೆ ನಾವು ಈ ಸರಿಯಾದ ಧೀರರಿಂದ ನಾವು ಕೇಳಿ ತಿಳ್ಕೋಬೇಕು. ಸೊ ಈ ರೀತಿಯಾಗಿ ಭಗವಂತನ ಆರಾಧನೆ ಅಂದ್ರೆ ಸಂಭೂತಿಯ ಆರಾಧನೆಯನ್ನು ನಾವು ಮಾಡಬೇಕು. ನಂತರ ಇನ್ನೊಂದು ಎರಡನೇ ವಿಷಯ ಏನು? ವಿನಾಶ. ಇಲ್ಲಿ ವಿನಾಶ ಅಂದ್ರೆ ಏನು? ತಾತ್ಕಾಲಿಕವಾಗಿ ಪ್ರಕಟಣೆ ಆಗಿರುವ ಭೌತಿಕ ವಸ್ತುಗಳು ಅಥವಾ ನಾಶವಾಗುವ ವಸ್ತುಗಳು, ಇದು ಕಾಲದಲ್ಲಿ ಕ್ಷಯವಾಗುವ ವಸ್ತುಗಳು, ಇವುಗಳನ್ನು ಒಳಗೊಂಡಿರುತ್ತೆ. ಏನೆಲ್ಲ ಇದೆ ಇದರಲ್ಲಿ? ಭೌತಿಕ ದೇಹಗಳು, ಇದು ಮನುಷ್ಯರಿರ್ಬೋದು, ಪ್ರಾಣಿಗಳಿರ್ಬೋದು, ಸಸ್ಯ ಜಂತುಗಳಿರ್ಬೋದು, ಸರೀಸೃಪಗಳಿರ್ಬೋದು, ಈ ರೀತಿಯಾಗಿ ಅನೇಕ ಭೌತಿಕ ದೇಹಗಳಿವೆ. ಸೊ ಅದು ಮೊದಲನೇದಾಗಿ. ನಂತರ ಭೌತಿಕ ಲೋಕಗಳು ಅಂದ್ರೆ ಆ ಬ್ರಹ್ಮ ಭುವನ ಲೋಕ, ಬ್ರಹ್ಮಲೋಕದಿಂದ ಹಿಡಿದು ಪಾತಾಳ ಸುತಳ, ಇವೆಲ್ಲ 14 ಲೋಕಗಳೇನಿವೆ, ಇವೆಲ್ಲ ಲೋಕಗಳು ಇವು ಕೂಡ ವಿನಾಶಕಾರಿ ವಸ್ತುಗಳು. ಇವೆಲ್ಲ ವಿನಾಶವಾಗುತ್ತವೆ. ನಂತರ
ಈ ಎಲ್ಲಾ ವಸ್ತುಗಳ ಮಿಥ್ಯಾ ನಾಮಗಳು, ಅಂದ್ರೆ ಈ ಎಲ್ಲಾ ವಸ್ತುಗಳಲ್ಲಿ ಸಿಗುವ ನಮ್ಗೆ ಮಿಥ್ಯಾ ನಾಮಗಳು ಅಂದ್ರೆ ಕೀರ್ತಿಗಳು, ನಮ್ಗೆ ಸಿಗುವ ವಿಧ ವಿಧವಾದ ಟೈಟಲ್ಗಳು. ಓಕೆ, ದೊಡ್ಡ PhD ಮಾಡಿದ್ದಾನೆ, ದೊಡ್ಡ ಡಾಕ್ಟರೇಟ್ ತಗೊಂಡಿದ್ದಾನೆ, ಪ್ರೈಮ್ ಮಿನಿಸ್ಟರ್ ಆಗಿದ್ದಾನೆ, ಪ್ರೆಸಿಡೆಂಟ್ ಆಗಿದ್ದಾನೆ, ಇವೆಲ್ಲ ಮಿಥ್ಯವಾದ ನಾಮಗಳು, ಮಿಥ್ಯಾವಾದ ನಾಮಗಳು. ಅಂದ್ರೆ ಇವೆಲ್ಲ ಹೋಗ್ಬಿಡುತ್ತವೆ. ನಂತರ ಇವೆಲ್ಲ ತಾತ್ಕಾಲಿಕ, ಇವುಗಳಿಂದ ಎಲ್ಲ ಏನ್ ಸಿಗುತ್ತೆ ನಮ್ಗೆ? ತಾತ್ಕಾಲಿಕ ಕೀರ್ತಿ ಸಿಗುತ್ತೆ. ಇವೆಲ್ಲವೂ ಕೂಡ ಏನಾಗುತ್ತೆ, ಇದು ತಾತ್ಕಾಲಿಕವಾದ ಭೌತಿಕ ವಸ್ತುಗಳ ಪ್ರಕಟಣೆ, ಅಥವಾ ಭೌತಿಕ ಎನರ್ಜಿಯ ಭಗವಂತನ ಎನರ್ಜಿಯ ಪ್ರಕಟಣೆ. ಸೊ ಇದನ್ನು ತಿಳ್ಕೊಳ್ಳೋದ್ರಿಂದ ಏನಾಗುತ್ತೆ ನಮ್ಗೆ? ಈ ಜ್ಞಾನ ಸಿಗೋದ್ರಿಂದ ಏನಾಗುತ್ತೆ ನಮ್ಗೆ? ಇದೆಲ್ಲ ಮೃತ್ಯು ತೀರ್ಥ್ಯ, ಇದೆಲ್ಲ ಮೃತ್ಯುಂ ತೀರ್ಥ್ವ. ಸೊ ಇದೇನು ಮಾಡುತ್ತೆ? ಇದು ಮೃತ್ಯುವನ್ನು ಮೀರಲು ನಮ್ಗೆ ಸಹಾಯ ಮಾಡುತ್ತೆ, ಮೃತ್ಯುವಿನ ಭಯವನ್ನು ತೆಗೆದುಕೊಡ್ಲಿಕ್ಕೆ ಸಹಾಯ ಮಾಡುತ್ತೆ. ಯಾಕಂದ್ರೆ ಎಲ್ಲರೂ ಹೋಗ್ಲೇಬೇಕು, ಬ್ರಹ್ಮನು ಕೂಡ ಹೋಗ್ಬೇಕಂದ್ರೆ ನಾವ್ ಯಾರಲ್ವಾ? ಏಕಂದ್ರೆ ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ, ಭೌತಿಕ ವಸ್ತುಗಳು ನಾಶವಾಗುತ್ತೆ, ಮತ್ತು ನಾವು ಈ ನಾಶವಾಗುವ ವಸ್ತುಗಳಿಂದ ಮೀರಬೇಕು ಎನ್ನುವುದರ ಅರಿವು ನಮಗೆ ಈ ಮೃತ್ಯು ಭಯದಿಂದ ಬಿಡುಗಡೆಗೊಳಿಸುತ್ತೆ. ಜೊತೆಗೆ ಈ ಮೃತ್ಯು ಬಂದಾಗ ನಮ್ಗೆ ಏನ್ ಅನ್ಸುತ್ತೆ? ಓ, ಒಳ್ಳೇದಾಯ್ತಪ್ಪ, ಮುಗೀತಿ ಈ ಕಡೆದು, ಇನ್ನೊಂದು ಮುಂದೆ ಭಗವಂತನ ಒಂದು ಧ್ಯಾನವನ್ನು ಇನ್ನಷ್ಟು ಹೆಚ್ಚಾಗಿ ಮಾಡಬಹುದು ಅನ್ನೋದರ ಒಂದು ಅರಿವು ನಮಗೆ ಮೃತ್ಯುವಿನ ಭಯದಿಂದ ಬಿಡುಗಡೆಗೊಳಿಸುತ್ತೆ. ನಂತರ ಮೂರನೇದು, ಮೃತ್ಯುವನ್ನು ಮೀರುವುದು ಅಂದ್ರೆ ಈ ಮೊದಲನೇದಾಗಿ 2 ವಿಷಯಗಳನ್ನು ತಿಳ್ಕೊಂಡ್ವಿ. ಅದು ವಿನಾಶ ಅಂದ್ರೆ ಏನು? ಸಂಭೂತಿ ಮತ್ತು ವಿನಾಶಂಶ. ಸಂಭೂತಿಂಶ, ವಿನಾಶಂಶ, ಈ ವಿಷಯಗಳನ್ನು ನಾವು ತಿಳ್ಕೊಂಡ್ವಿ. ಈಗ ಮೃತ್ಯುವನ್ನು ಮೀರುವುದು ಹೇಗೆ? ಈ ಮಂತ್ರದ ಪ್ರಕಾರ ಮೋಕ್ಷದ ಪ್ರಕ್ರಿಯೆಗೆ ಮತ್ತೆ 2 ಹಂತಗಳು ನಡೆಯುತ್ತೆ. ಮೊದಲನೇ ಹಂತ ಏನು? ವಿನಾಶದಿಂದ ಮೃತ್ಯುವನ್ನು ಮೀರುವುದು. ನಂತರ ಸಂಭೂತಿಯಿಂದ ಅಮೃತತ್ವವನ್ನು ಅನುಭವಿಸುವುದು. ವಿನಾಶದಿಂದ ಮೃತ್ಯುವನ್ನು ಮೀರುವುದು ಅಂದ್ರೆ ಹೇಗೆ ಅಂದ್ರೆ, ಭಕ್ತನಿಗೆ ಅರ್ಥವಾಗುತ್ತೆ ಇವೆಲ್ಲವೂ ತಾತ್ಕಾಲಿಕ, ಆದ್ರೆ ವಿನಾಶ ಅಂದ್ರೆ ಒಂದು ದಿನ ನಾಶವಾಗುತ್ತೆ, ಅದು ಅವನ ನೈಜ ಸ್ವರೂಪವಲ್ಲ ಎಂದು ಪರಿಪೂರ್ಣವಾಗಿ ನಾವು ಭಕ್ತ ತಿಳ್ಕೊತೀವಿ. ಅಂದ್ರೆ ಭಕ್ತನಿಗೆ ಅರ್ಥ ಆಗುತ್ತೆ, ಈ ದೇಹ ಇರ್ಬೋದು, ದೇಹದ ಜೊತೆಯಲ್ಲಿ ಸೇರುವ ಎಂಥ ವಿಷಯಗಳೇ ಆಗಿರ್ಬೋದು, ಸಂಪೂರ್ಣವಾಗಿ ಒಂದು ದಿನ ನಾಶವಾಗುತ್ತೆ. ಅದು ನೇಮ್, ಫೇಮ್, ಏನೇನು ಹೇಳ್ತೀವಿ ನಾವು, ಕೀರ್ತಿ, ನಾಮ, ಕೀರ್ತಿಗಳು, ಮತ್ತೆ ನಮ್ಮಲ್ಲಿರುವ ಐಶ್ವರ್ಯಗಳು ಎಲ್ಲವೂ ಕೂಡ ಒಂದು ದಿನ ನಾಶವಾಗುತ್ತೆ. ಇವತ್ತಲ್ಲ ನಾಳೆ, ಇವತ್ತು ಬೇರೆಯವ್ರದ್ದು ನಾಶವಾಗ್ತಾ ಇದೆ, ನಾಳೆ ನಮ್ಮದು ನಾಶವಾಗುತ್ತೆ, ನಾಳಿದ್ದಿನ ದಿವಸ ಬ್ರಹ್ಮಂದೇ ನಾಶವಾಗುತ್ತೆ. ಬ್ರಹ್ಮನ ಹೆಸರು, ಬ್ರಹ್ಮನ ಎಲ್ಲವೂ ಕೂಡ ಮುಗಿದೋಗ್ಬಿಡುತ್ತೆ, ಬ್ರಹ್ಮನ ಐಶ್ವರ್ಯ ಕೂಡ ಹೊರಟೋಗ್ಬಿಡುತ್ತೆ. ಬ್ರಹ್ಮನಿಗಿಂತ ದೊಡ್ಡ ಐಶ್ವರ್ಯ ಮತ್ತು ಬ್ರಹ್ಮನಿಗಿಂತ ಹೆಚ್ಚು ಒಂದು ಪವರ್ಫುಲ್ ಈ ಲೋಕದಲ್ಲಿ, ಬ್ರಹ್ಮಾಂಡದಲ್ಲಿ ಯಾರು ಇಲ್ಲ. ಮತ್ತು ವಿಷ್ಣುನೇ ಬರ್ಬೇಕು, ಆಮೇಲೆ ವಿಷ್ಣು ಬ್ರಹ್ಮಾಂಡದಿಂದ ಆಚೆಗಿರ್ತಾನೆ. ಸೊ ಇದೆಲ್ಲ ಒಂದು ದಿವಸ ನಾಶವಾಗುತ್ತೆ ಅಂತ ಭಕ್ತನಿಗೆ ಅರ್ಥವಾಗುತ್ತೆ. ಈ ಅರಿವಾಗೋದ್ರಿಂದ ಏನಾಗುತ್ತೆ, ಅವನನ್ನು ಭಕ್ತ ಏನ್ ಮಾಡ್ತಾನೆ, ಈ ನಾಶವಾಗುವ ವಸ್ತುಗಳ ಮೇಲಿನ ಆಸಕ್ತಿಯನ್ನು ನಮ್ಗೆ ಕಡಿಮೆ ಆಗುತ್ತೆ. ಸೊ ಮೊದಲನೇ ಶ್ಲೋಕದಲ್ಲಿ ನಾನು ನೋಡಿದ್ವಿ, ಈಶಾವಾಸ್ಯಂ ಇದಂ ಸರ್ವಂ, ಇದೆಲ್ಲವೂ ಭಗವಂತನಿಗೆ ಸೇರಿದ್ದು ಅಂತ ನಾವು ತಿಳ್ಕೊಂಡಿದ್ವಿ. ಅವಾಗ್ಲೇ ನಾವು ಅವತ್ತು ಚರ್ಚೆ ಮಾಡಿದ್ವಿ, ಈ ಮನೆ, ಮಠ ಏನೆಲ್ಲ ಯಾರ್ಯಾರ ಹೆಸರಲ್ಲಿದೆ, ನಮ್ಮ ಹೆಸರಿದೆ, ಇವೆಲ್ಲವೂ ಕೂಡ ಭಗವಂತನದ್ದು, ಇದು ಎಂಥದ್ರಲ್ಲೂ ನಮ್ದಿಲ್ಲ. ಸೊ ಯಾವಾಗ ನಮ್ಗೆ ಈ ಅರಿವು ಆಗುತ್ತೆ, ಅವಾಗ ಏನಾಗುತ್ತೆ, ಈ ನಿರಂತರವಾಗಿ ನಾಶವಾಗುವ ವಸ್ತುಗಳ ಮೇಲಿನ ಆಸಕ್ತಿ ನಮ್ಗೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಓಕೆ, ಇವತ್ತು ನಮ್ಮ ಹೆಸರಲ್ಲಿದೆ, ನಾಳೆ ಇನ್ನೊಬ್ರು ಅದನ್ನ ಎಂಜಾಯ್ ಮಾಡ್ತಾರೆ, ಇಲ್ಲ ಇನ್ನೆಲ್ಲೋ ಏನೋ ಆಗುತ್ತೆ, ನಮ್ಗೆ ಅಷ್ಟಕ್ಕೆ ಮುಗೀತು, ನಮ್ ದೇಹ ಯಾವಾಗ ಮುಗಿಯುತ್ತೋ ಅವಾಗ ಇದ್ರದ್ದು ಹೆಸರುಗಳು ಎಲ್ಲ ಮುಗಿಯಿತು. ಅವಾಗ ಈ ಅರಿವು ನಮಗೆ ಸಿಗುತ್ತೆ. ಯಾವಾಗ ಸಿಗುತ್ತೆ? ಆವಾಗ ಈ ವಸ್ತು ಸಾಕಾರವಾಗುವ, ಈ ನಾಶವಾಗುವ ವಸ್ತುಗಳ ಮೇಲಿನ ಆಸಕ್ತಿ ನಮ್ಗೆ ಕಡಿಮೆ ಆಗುತ್ತೆ. ನಿಧಾನವಾಗಿ ನಾವು ಕೃಷ್ಣ ಪ್ರಜ್ಞೆ ಮಾಡ್ತಾ ಮಾಡ್ತಾ ಅದರಿಂದ ಮುಕ್ತವಾಗ್ತೀವಿ ಕೂಡ. ಇದರಿಂದ ಏನಾಗುತ್ತೆ, ನಾವು ಅಂದ್ರೆ ಈ ಈ ಮೃತ್ಯು ಏನಿದೆ, ಇದು ದೇಹಕ್ಕೆ ಮಾತ್ರ, ಆತ್ಮಕ್ಕೆ ಅಲ್ಲ, ಸೊ ಅನ್ನುವ ಭ್ರಮೆಯಿಂದ ನಾವು ಹೊರಗಡೆ ಬರ್ತೇವೆ. ಅದು ಬಂದಾಗ ಏನಾಗುತ್ತೆ, ಇದು ನಮ್ಗೆ ಏನಾಗುತ್ತೆ, ಇದು ನಕಾರಾತ್ಮಕ, ನೆಗೆಟಿವ್ ಏನಾಗುತ್ತೆ, ಇಲ್ಯೂಷನ್ ಏನಿತ್ತು ನಮ್ಗೆ, ನಕಾರಾತ್ಮಕ ಒಂದು ಮನಸ್ಸಿನಲ್ಲಿ ಏನಿತ್ತು ನಮ್ಗೆ, ಅದು ಹೊರಟೋಗುತ್ತೆ, ನಿಧಾನವಾಗಿ ಹೊರಟೋಗುತ್ತೆ. ನಾವು ಜಪ ಮಾಡ್ತಾ ಮಾಡ್ತಾ ಮಾಡ್ತಾ, ಇದು ಸಾಧು ಸಂಘ, ಜಪ, ಭಗವಂತನ ನಾಮ ಸಂಕೀರ್ತನೆ ಮತ್ತು ಭಗವಂತನ ಬಗ್ಗೆ ತಿಳ್ಕೊಳ್ತಾ ಗ್ರಂಥಗಳನ್ನು ಓದ್ತಾ ಇವೆಲ್ಲ ಏನಾಗುತ್ತೆ, ಇದೆಲ್ಲ ಈ ರೀತಿಯ ಆಸಕ್ತಿ ನಮ್ಗೆ ನಿಧಾನವಾಗಿ ನಿರ್ಮೂಲವಾಗುತ್ತೆ. ನಂತರ ಇದು ಮೊದಲನೇ ಹಂತ, ಇದು ವಿನಾಶದಿಂದ ಮೃತ್ಯುವನ್ನು ಮೀರುವುದು. ವಿನಾಶವನ್ನು ಹೆಚ್ಚು ತಿಳ್ಕೊಂಡಂಗೆ ನಮ್ಗೆ ಮೃತ್ಯುವನ್ನು ಮೀರ್ಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ, ಅದರ ಮೇಲಿನ ಆಸೆ ಕಡಿಮೆ ಆಗುತ್ತೆ, ಐಹಿಕ ವಸ್ತುಗಳ ಮೇಲಿನ ಆಸೆ ಕಡಿಮೆ ಆಗುತ್ತೆ. ಸೊ ಒಮ್ಮೆ ಯಾವಾಗ ಮೃತ್ಯುವಿನ ಭ್ರಮೆ ಮುಕ್ತವಾಗುತ್ತೆ, ಅವನು ಆಗ ಕೃಷ್ಣನ ಶಾಶ್ವತ ರೂಪಗಳಲ್ಲಿ ಸಂಪೂರ್ಣವಾಗಿ ತೊಡಗಲಿಕ್ಕೆ ಅವನಿಗೆ ಅನುಕೂಲ ಆಗುತ್ತೆ. ಸೊ ಮತ್ತೆ ಈ ಶಾಶ್ವತ ಭಕ್ತಿ ಏನ್ ಮಾಡುತ್ತೆ, ಮಾಡ್ತಾ ಶಾಶ್ವತ ಭಕ್ತಿ ಏನಾಗುತ್ತೆ, ಅವನನ್ನು ಅಮೃತ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಅವನು ಅಮೃತತ್ವವನ್ನು ಅನುಭವಿಸ್ತಾನೆ, ಅಂದ್ರೆ ಎಟರ್ನಲ್ ಬ್ಲೆಸ್, ಅದು ಅಮೃತತ್ವವನ್ನು ಅನುಭವಿಸ್ತಾನೆ. ಇದನ್ನ ಈ ರೀತಿಯಾಗಿ ನಾವು ಸಕಾರಾತ್ಮಕವನ್ನು ನಾವು
ಪ್ರಾಪ್ತಿಯನ್ನು, ಸಕಾರಾತ್ಮಕತೆಯನ್ನು ಪ್ರಾಪ್ತಿಯನ್ನು ಮಾಡ್ತೇವೆ. ಸೊ ಈ ರೀತಿಯಾಗಿ ನಮಗೆ ಸಂಪೂರ್ಣ ವೈದಿಕ ಜ್ಞಾನದ ಒಂದು ಸಂಪೂರ್ಣ ಅಗತ್ಯ ಇದೆ. ಈ ಮಂತ್ರ ಏನ್ ಮಾಡುತ್ತೆ? ಈ ಮಂತ್ರ ಕೇವಲ ಬ್ರಹ್ಮಜ್ಞಾನವನ್ನು, ಅಂದ್ರೆ ವಿನಾಶದಿಂದ ಮುಕ್ತಿ ಅಥವಾ ಕೇವಲ ಕರ್ಮಕಾಂಡವನ್ನು ಅನುಸರಿಸುವುದರಿಂದ ಪ್ರಯೋಜನವಿಲ್ಲ ಎನ್ನುವುದು ಮೊದಲನೇದಾಗಿ ಸ್ಪಷ್ಟಪಡುತ್ತೆ. ಮತ್ತು ಆಧ್ಯಾತ್ಮಿಕ ಜ್ಞಾನ, ಸಮಗ್ರ ಜ್ಞಾನದ ಒಂದು ಉಭಯಂ ಸಹ, ಅಂದ್ರೆ ಈ ಎರಡನ್ನು ಇದನ್ನು ತಿಳ್ಕೊಂಡಿರ್ಬೇಕು, ಆಧ್ಯಾತ್ಮಿಕತೆಯನ್ನು ತಿಳ್ಕೊಂಡಿರ್ಬೇಕು ಮತ್ತು ಈ ಐಹಿಕ ಜ್ಞಾನವನ್ನು ಕೂಡ ತಿಳ್ಕೊಂಡಿರ್ಬೇಕು. ಐಹಿಕವಾಗಿ ಏನಾಗ್ತಾ ಇದೆ ಅನ್ನೋದನ್ನು ತಿಳ್ಕೊಂಡಿರ್ಬೇಕು. ಇವೆರಡೂ ತಿಳ್ಕೊಳ್ಳೋದ್ರಿಂದ ಏನಾಗುತ್ತೆ? ನಮ್ಗೆ ಭೌತಿಕ ಜಗತ್ತಿನ ಸತ್ಯ ಅರಿತು ವಿನಾಶ ಆಗತ್ತೆ. ಆ ವಿನಾಶದಿಂದ ಮುಕ್ತ ಆಗುವುದು ಹೇಗೆ ಎನ್ನುವುದನ್ನು ಕೂಡ ತಿಳಿದು ಬರುತ್ತೆ. ಅದೇ ಸಮಯದಲ್ಲಿ ಮುಕ್ತ ಆದ್ಮೇಲೆ ಏನ್ ಮಾಡೋದು? ಶಾಶ್ವತ ಸ್ವರೂಪದಲ್ಲಿರೋ ಭಗವಂತನಲ್ಲಿ ಆಶ್ರಯ ಪಡೀಲಿಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ಎಲ್ಲಾ ಸಮಸ್ಯೆಗಳು ಸಾಲ್ವ್ ಆಗುತ್ತೆ ಎನ್ನುವುದರ ಬಗ್ಗೆ ಈ ಶ್ಲೋಕದಲ್ಲಿ ಹೇಳಿದೆ. ಸೊ ಈ ಸಮನ್ವಯವನ್ನು, ಅಂದ್ರೆ ಸಮನ್ವಯ ಏನ್ ಬೇಕು ನಮ್ಗೆ? ಈ ಸಂಭೂತಿ ಮತ್ತು ನಿತ್ಯವಾದದ್ದು ಎರಡನ್ನು ನಾವು ತಿಳ್ಕೋಬೇಕು. ಎರಡನ್ನು ನಾವು ತಿಳ್ಕೊಂಡಾಗ ಏನಾಗುತ್ತೆ? ಭಗವಂತನು ಭೌತಿಕ ಬಂಧನಗಳನ್ನು ದಾಟಿ ಭಗವಂತನ ಶಾಶ್ವತವಾದ ಮತ್ತು ಆನಂದಮಯವಾದ ಧಾಮದಲ್ಲಿ ನೆಲೆಸಲಿಕ್ಕೆ ಭಕ್ತನಿಗೆ ಸಾಧ್ಯವಾಗುತ್ತೆ. ಸೊ ಈ ಮಂತ್ರದ ನಾವೇನು ಮುಖ್ಯವಾಗಿ ತಿಳ್ಕೊಂಡ್ವಿ ಅಂದ್ರೆ, ಮೊದಲನೆಯದು ಭೌತಿಕ ಜೀವನದ 6 ಪರಿವರ್ತನೆಗಳ ಬಗ್ಗೆ, ಷಡ್ವಿಕಾರಗಳ ಬಗ್ಗೆ ತಿಳ್ಕೊಂಡ್ವಿ. ಶ್ರೀಲ ಪ್ರಭುಪಾದರ ಪರ್ಪೋಟ ನೋಡೋದಂದ್ರೆ, ಪ್ರಭುಪಾದರು ಷಡ್ವಿಕಾರಗಳ ಬಗ್ಗೆ ಮಾತಾಡ್ತಾರೆ. ಇಲ್ಲಿ ವೈಜ್ಞಾನಿಕ ಅಜ್ಞಾನದ ಬಗ್ಗೆಯೂ ಮಾತಾಡ್ತಾರೆ ಶ್ರೀಲ ಪ್ರಭುಪಾದರು. ಉದಾಹರಣೆಗೆ ಅಂತರಿಕ್ಷ ನೌಕೆಗಳು, ಅಣುಶಕ್ತಿ, ಅನೇಕ ಭೌತಿಕ ವಸ್ತುಗಳನ್ನು ಮನುಷ್ಯ ಅಂದ್ರೆ ವಿಜ್ಞಾನಿ ಸೃಷ್ಟಿ ಮಾಡ್ತಾನೆ. ಮತ್ತು ಸಾಯದಿರುವ ಮತ್ತು ಹುಟ್ಟದಿರುವ ಮುಪ್ಪಾಗದ ಅಥವಾ ರೋಗ ಬರದಂತ ಸೃಷ್ಟಿ ಅವನ ಕೈಯಲ್ಲಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಏನಾದ್ರೂ ಹೇಳಿದ್ರೆ ಒಂದು ಹಾರಿಕೆಯ ಉತ್ತರವನ್ನು ಕೊಡ್ತಾನೆ, ಆದ್ರೆ ಅವರಿಗೆ ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿಯ ನಿಯಮಗಳಿಗೆ ಅವರಿಗೂ ಸಂಪೂರ್ಣ ಯಾರು ಪ್ರಕೃತಿಯ ನಿಯಮಗಳಲ್ಲಿ ಇರ್ತಾರೆ, ಅವರು ಭೌತಿಕ ಸಂಪರ್ಕದಲ್ಲಿರುವ ಪ್ರತಿಯೊಂದು ವಿಷಯ, ಪ್ರತಿಯೊಂದು ವಸ್ತು ಏನಿದೆ, ಇವೆಲ್ಲವೂ ಕೂಡ ಮೊದಲು ಹುಟ್ಟುತ್ತೆ, ಅಂದ್ರೆ ಕ್ರಿಯೇಟ್ ಆಗುತ್ತೆ, ನಂತರ ಬೆಳೆಯುತ್ತೆ, ನಿರ್ವಹಣೆ ಆಗುತ್ತೆ, ಉತ್ಪನ್ನಗಳು ಉತ್ಪಾದನೆ ಮಾಡುತ್ತೆ, ಅಂದ್ರೆ ಮಕ್ಕಳು ಮರಿಗಳು ಮಾಡುತ್ತೆ, ನಂತರ ಕ್ಷೀಣಿಸುತ್ತೆ, ನಿಧಾನವಾಗಿ ವಯಸ್ಸಾಗುತ್ತೆ, ಮತ್ತು ಅಂತಿಮವಾಗಿ ಅದು ಸಾಯುತ್ತೆ. ಜಾಯತೆ, ಆಸ್ತಿ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ ಮತ್ತು ನಶ್ಯತೆ. ಕೊನೆಗೆ ಏನಾಗುತ್ತೆ? ನಶ್ಯವಾಗುತ್ತೆ ಅದು. ಸೊ ಕೊನೆಗೆ ಏನಾಗುತ್ತೆ? ಈ ಮೃತ್ಯು ಲೋಕದ ಬಗ್ಗೆ ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ. ಬ್ರಹ್ಮನು ಕೂಡ ಕೋಟ್ಯಂತರ ವರ್ಷ ಬದುಕ್ತಾನೆ, ಆದ್ರೂ ಕೂಡ ಅವನು ಸಾವಿಗೆ ಒಳಗಾಗಲೇಬೇಕು. ಆದ್ರಿಂದ ಇಡೀ ಭೌತಿಕ ವಿಶ್ವವನ್ನು ಏನಂತ ಕರೆದಿದ್ದಾರೆ? ಮೃತ್ಯುಲೋಕ. 14 ಲೋಕಗಳನ್ನು ಮೃತ್ಯುಲೋಕ ಅಂತ ಕರೆದಿದ್ದಾರೆ. ಸೊ ಮತ್ತೆ ಸಾವಿಲ್ಲದ ಆಧ್ಯಾತ್ಮಿಕ ಪ್ರಕೃತಿಯ ಅರಿವಿಲ್ಲದ ಕಾರಣ ಅವರಿಗೆ ಈ ವಿಜ್ಞಾನಿಗಳಿಗೆ ಗೊತ್ತಿಲ್ಲ, ಸಾವಿಲ್ಲದ ಒಂದು ಆಧ್ಯಾತ್ಮಿಕ ಪ್ರಕೃತಿ ಇದೆ, ಸಾಯುವ ಅವಶ್ಯಕತೆ ಇಲ್ಲ ಎನ್ನುವುದರ ಬಗ್ಗೆ ಅವ್ರಿಗೆ ಏನೂ ಗೊತ್ತಿಲ್ಲ. ಅವ್ರಿಗೆ ವಿಜ್ಞಾನಿಗಳಿಗೂ ಗೊತ್ತಿಲ್ಲ, ರಾಜಕಾರಣಿಗಳಿಗೂ ಗೊತ್ತಿಲ್ಲ. ಅವ್ರೇನ್ ಮಾಡ್ತಾರೆ? ಈ ಲೋಕವನ್ನೆಲ್ಲ ಸಾವಿಲ್ದಂಗೆ ಮಾಡ್ತೀವಿ ನಾವು ಅಂತ ಕಥೆ ಹೇಳ್ಕೊತಾರೆ. ಅದೆಲ್ಲ ಆಗದೇ ಇರೋ ವಿಷಯಗಳು. ಸೊ ನಂತರ ಪರ್ಪೋರ್ಟ್ ಅಲ್ಲಿ ಶ್ರೀಲ ಪ್ರಭುಪಾದರು ಭಗವಂತನ ಪರ ಮತ್ತು ಅಪರಾಶಕ್ತಿಗಳ ಬಗ್ಗೆ ಕೂಡ ಮಾತಾಡ್ತಾರೆ. ಇಲ್ಲಿ ಪರಾಶಕ್ತಿ ಅಂದ್ರೆ ಸುಪೀರಿಯರ್ ಎನರ್ಜಿ ಅಂತ ಹೇಳಿ, ಈ ಶಕ್ತಿ ಏನ್ ಮಾಡುತ್ತೆ ಅಂದ್ರೆ ಉತ್ತಮವಾದ ಶಕ್ತಿ. ಇದು ಸುಪೀರಿಯರ್ ಅಂದ್ರೆ ಉತ್ತಮ ಶಕ್ತಿ, ಪರಾಶಕ್ತಿ. ಸೊ ಈ ಜೀವಿ ಏನ್ ಮಾಡುತ್ತೆ? ಇದು ಜೀವಾತ್ಮರನ್ನು ಒಳಗೊಂಡಿದೆ, ಅಂದ್ರೆ ಕ್ಷೇತ್ರಜ್ಞ. ಸೊ ಕ್ಷೇತ್ರಜ್ಞ ಜ್ಞಾನದ ಬಗ್ಗೆ ಒಂದು ಅಧ್ಯಾಯ ಇತ್ತು ನಮ್ಗೆ ಭಗವದ್ಗೀತೆಯಲ್ಲಲ್ವಾ? ಶ್ರೀಕೃಷ್ಣ ಕ್ಷೇತ್ರ ಮತ್ತು ಕ್ಷೇತ್ರದ ಬಗ್ಗೆ ಮಾತಾಡ್ತಾನೆ. ಸೊ ಈ ಸುಪೀರಿಯರ್ ಎನರ್ಜಿ ಅಂದ್ರೆ ಉತ್ತಮವಾದ ಶಕ್ತಿ ಅಥವಾ ಪರಾಶಕ್ತಿ ಅಂದ್ರೆ ಏನು? ಇದು ಕ್ಷೇತ್ರಜ್ಞನ ಬಗ್ಗೆ ಮಾತಾಡುತ್ತೆ, ಅಂದ್ರೆ ಆತ್ಮದ ಬಗ್ಗೆ ಮಾತಾಡುತ್ತೆ. ಈ ಆತ್ಮ ಏನು? ಭಗವಂತನಿಗೆ ಸೇರಿದ್ದು, ಶಕ್ತಿಯ ಒಂದು ಭಗವಂತನ ಶಕ್ತಿಯ ಒಂದು ಶಾಶ್ವತವಾದ ಭಾಗ ಇದು ಪರಾಶಕ್ತಿ. ಸೊ ಇದಕ್ಕೆ ಸಾವಿಲ್ಲ, ಆತ್ಮಕ್ಕೆ ಸಾವಿಲ್ಲ, ಇದಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಾವಿಲ್ಲ, ಇದು ಸುಡೋದಿಲ್ಲ, ಗಾಳಿಯಲ್ಲಿ ಒಣಗೋದಿಲ್ಲ, ಮತ್ತು ಬಿಸಿಲಲ್ಲಿ ಏನೂ ಆಗೋದಿಲ್ಲ. ಈ ರೀತಿಯಾಗಿ ಸೊ ಬೆಂಕಿಯಲ್ಲೂ ಕೂಡ ಅದು ಸುಡುವುದಿಲ್ಲ. ಆತ್ಮಕ್ಕೆ ಸಾವಿಲ್ಲ. ಮತ್ತು ಇದು ಪರಾಶಕ್ತಿಯ ಬಗ್ಗೆ. ಅಪರಾಶಕ್ತಿ ಅಂದ್ರೆ ಇದು ಕೆಳಮಟ್ಟದ ಎನರ್ಜಿ, ಅಂದ್ರೆ ಕೆಳಮಟ್ಟದ ಶಕ್ತಿ. ಇದು ಭೌತಿಕ ಶಕ್ತಿ. ಈ ಭೌತಿಕ ಶಕ್ತಿ ಏನ್ ಮಾಡುತ್ತೆ? ನಾವು ಪ್ರಸ್ತುತ ಸಿಕ್ಕಿ ಹಾಕೊಂಡಿರುವ ಶಕ್ತಿಯೇನೆ ಭೌತಿಕ ಶಕ್ತಿ ಅಂತ ಕರೆಯೋದು. ಇದು ಯಾಕೆ ಈ ಭೌತಿಕ ಶಕ್ತಿ ನಮಗೆ ಸಿಕ್ಕಿದೆ? ಇದು ನಮ್ಮ ಅವಿದ್ಯೆಯಿಂದ. ಅವಿದ್ಯೆ ಏನ್ ನಮ್ಗೆ ಈ ಭೌತಿಕ ವಸ್ತುವಿನ ಮೇಲೆ ಪ್ರಭುತ್ವವನ್ನು ನಡೆಸುವ ಮೂರ್ಖತನದ ಒಂದು ಆಸೆ, ಮೂರ್ಖತನದ ಆಸೆ ಇದು. ಸೊ ಅದರಿಂದ ಈ ಮೂರ್ಖತನದ ಒಂದು ಆಸೆಯಿಂದ ಏನಾಗಿದೆ? ನಾವು ಅನೇಕ ರೀತಿಯ ಕರ್ಮಗಳನ್ನು ತ್ರಿಗುಣಗಳ ಶಕ್ತಿಯಲ್ಲಿ ಸಿಕ್ಕಿಕೊಂಡು ನಾವು ಮಾಡ್ತಿರ್ತೀವಿ. ಆ ಕರ್ಮಗಳಿಂದ ಅನೇಕ ರೀತಿಯ ನಮಗೆ ಫಲಗಳು ಬರುತ್ತವೆ. ಆ ಫಲಗಳಿಂದ ಏನಾಗುತ್ತೆ? ಮತ್ತೆ ಹುಟ್ಟುತ್ತೀವಿ, ಮತ್ತೆ ಸಾಯ್ತೀವಿ. ಇದು ಮುಗಿಯೋದೇ ಇಲ್ಲ ನಮ್ಗೆ ಈ ಅಪರಾಶಕ್ತಿಯಲ್ಲಿ ನಾವು ಸಿಕ್ಕಾಕೊಂಡಿರೋದ್ರಿಂದ.
ಸೊ ಭಗವದ್ಗೀತೆಯಲ್ಲಿ 8.20 ಹೇಳ್ದಂಗೆ ಈ ಭೌತಿಕ ಪ್ರಕಟಣೆಗಳ ಒಂದು ಅಂದ್ರೆ ಈ ಎಲ್ಲ ಒಂದು ಸೃಷ್ಟಿ ಏನಾಗುತ್ತೆ, ಬ್ರಹ್ಮನ ಸೃಷ್ಟಿ, ಇದು ಒಂದು ಹಗಲಿನ ಅಂತ್ಯದಲ್ಲಿ ಮತ್ತು ಅವನ ಜೀವನದ ಅಂತ್ಯದಲ್ಲಿ. ಸೊ 2 ಹಂತಗಳ ಇದೆ. ಒಂದು ಬ್ರಹ್ಮನ ಹಗಲು ಯಾವಾಗ ಅಂತ್ಯವಾಗುತ್ತೆ ಅಂದ್ರೆ ಬ್ರಹ್ಮನ ಹಗಲು ಯಾವಾಗ ಅಂತ್ಯವಾಗುತ್ತೆ, 4 ಯುಗಗಳು ಅಂದ್ರೆ ಒಂದು ಕಲ್ಪ, ಅಂತಹ 1000 ಕಲ್ಪಗಳು, 1000 ಯುಗಗಳ ಒಂದು ಇದೇನಾಗುತ್ತೆ, ಒಂದು ಸ್ಲಾಟ್. ಈ ರೀತಿಯಾಗಿ ಒಂದು ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತು ಕಲಿಯುಗ, ಈ ರೀತಿಯಾಗಿ 4 ಯುಗಗಳು ಮುಗಿದ ಮೇಲೆ ಒಂದು ಸಾರಿ ಇದು ಸ್ವಲ್ಪ ಒಂದು ಬ್ರಹ್ಮನ ಒಂದು ಇದು ಈ ರೀತಿಯಾಗಿ ಒಂದು 1000 ಕಲ್ಪಗಳು, 1000 ಒಂದು 4 ಯುಗಗಳು ಮುಗಿಯುತ್ತವೆ. ಆಗ ಬ್ರಹ್ಮನ ಒಂದು ಹಗಲಾಗುತ್ತೆ. ನಂತರ ಏನಾಗುತ್ತೆ, ಅವಾಗ ಒಂದು ಸಣ್ಣದಾಗಿ ಪ್ರಳಯ ಆಗುತ್ತೆ. ಸಂಪೂರ್ಣ ಪ್ರಳಯ ಆಗುದಿಲ್ಲ, ಸಣ್ಣದಾಗಿ ಪ್ರಳಯ ಆಗುತ್ತೆ. ಅದೇ ರೀತಿ ಈ ರೀತಿಯಾಗಿ ಬ್ರಹ್ಮ ಒಂದು 100 ವರ್ಷ ಮುಗಿದ್ಮೇಲೆ ಸಂಪೂರ್ಣವಾಗಿ ಇದು ಪ್ರಳಯ ಆಗುತ್ತೆ, ಮಹಾಪ್ರಳಯ ಆಗುತ್ತೆ ಅವಾಗ. ಸೊ ಇದು ಆಧ್ಯಾತ್ಮಿಕ ಅದುವೇ ಇದನ್ನೆಲ್ಲ ಮೀರಿದ್ದೇನಿದೆ ಅದು ಆಧ್ಯಾತ್ಮಿಕ ಪ್ರಕೃತಿ. ಈ ರೀತಿಯಾಗಿ ಇದು ಪರಾಪ್ರಕೃತಿ, ಇದು ಅಪರಾ ಪ್ರಕೃತಿ ಏನಿದೆ, ಇನ್ಫೀರಿಯರ್ ಎನರ್ಜಿ ಏನಿದೆ, ಇದರಲ್ಲಿ ಕೇವಲ ಕಾಲು ಭಾಗ ಮಾತ್ರ, ಇದು ಭಗವಂತನ ಕಾಲು ಭಾಗ ಮಾತ್ರ, ಇದು ಭಗವಂತನ ಸೃಷ್ಟಿಯ ಕಾಲು ಭಾಗ ಮಾತ್ರ, ಏಕಪಾದ ವಿಭೂತಿ ಅಂತಾರೆ ಇದನ್ನ. ಸೊ ಇನ್ನೊಂದು ತ್ರಿಪಾದ ವಿಭೂತಿ ಅಂದ್ರೆ ಭಗವಂತನ ಶಕ್ತಿಯ ಮುಕ್ಕಾಲು ಭಾಗ ಏನಿದೆ ಅದು ಆಧ್ಯಾತ್ಮಿಕ ಪ್ರಕೃತಿ. ಅದು ವೈಕುಂಠ ಲೋಕಗಳಲ್ಲಿ ಸದಾ ಶಾಶ್ವತವಾಗಿ ಇರುತ್ತೆ. ವೈಕುಂಠ ಲೋಕಗಳು, ಅದು ಮುಕ್ಕಾಲು ಭಾಗ ವೈಕುಂಠಗಳಿವೆ, ಕಾಲು ಭಾಗ ಮಾತ್ರ ಇದು ಅನೇಕ ಕೋಟಿ ಬ್ರಹ್ಮಾಂಡಗಳಿವೆ, ಅನಂತ ಕೋಟಿ ಬ್ರಹ್ಮಾಂಡಗಳಿವೆ. ಅದೇ ಕೇವಲ ಕಾಲು ಭಾಗ ಅಷ್ಟೇ. ಅದು ಮಿಕ್ಕ ಮುಕ್ಕಾಲು ಭಾಗ, ಅದರಲ್ಲಿ ಎಷ್ಟು ಅನಂತ ಕೋಟಿ ವೈಕುಂಠ ಲೋಕಗಳು ಇರುವುದನ್ನು ನಾವು ಕೇವಲ ಊಹಿಸ್ಕೊಳ್ಳಿಕ್ಕೂ ಸಾಧ್ಯವಿಲ್ಲ. ಅಷ್ಟು ಕೋಟಿ ವೈಕುಂಠ ಲೋಕಗಳಿವೆ. ಅವು ಎಲ್ಲದರಲ್ಲೂ ನಮ್ಗೆಲ್ಲ ಜಾಗ ಇದೆ. ನಾವೇನ್ ಮಾಡ್ತೀವಿ, ಅದನ್ನೆಲ್ಲ ಬಿಟ್ಬಿಟ್ಟು ಈ ಕಾಲು ಭಾಗ ಜಗದಲ್ಲಿ ಬಂದು ಒದ್ದಾಡ್ತಾ ಇದೀವಿ ಇಲ್ಲಿ. ಸೊ ಕಷ್ಟಪಡ್ತಾ ಇದೀವಿ. ಸೊ ಅದರಿಂದ ಈ ಆಧ್ಯಾತ್ಮಿಕ ಪ್ರಕೃತಿಯಲ್ಲಿ ನೆಲೆಸಿರುವ ಪರಮ ಪುರುಷನಾದ ಶ್ರೀಕೃಷ್ಣ, ಅವನನ್ನು ಹೇಗೆ ನಾವು ಪಡಿಲಿಕ್ಕೆ ಸಾಧ್ಯ? ಭಗವದ್ಗೀತೆ 2.22 ಶ್ಲೋಕದಲ್ಲಿ ನೋಡ್ಲಿಕ್ಕೆ ಅವನನ್ನು ಜ್ಞಾನ ಯೋಗ, ಕರ್ಮ ಯೋಗ, ಇದೆಲ್ಲದ್ರಿಂದ ಸಿಗದೇ ಇಲ್ಲ, ಕೇವಲ ಭಕ್ತಿ ಯೋಗದಿಂದ ಮಾತ್ರ ಸಾಧ್ಯ. ಸೊ ಅದರಿಂದ ಶ್ರೀಲ ಪ್ರಭುಪಾದರು ಹೇಳ್ತಾರೆ ಪ್ರಪೋರ್ಟ್ನಲ್ಲಿ, ಮೋಕ್ಷದ ಏಕೈಕ ಮಾರ್ಗ ಏನು ಅಂದ್ರೆ ಶರಣಾಗತಿ. ಈ ಮಂತ್ರದಲ್ಲೂ ಹೇಳಿದ್ದಾರೆ, ಮತ್ಯುವಿಂದ ಬಾರಾಗಲು 2 ಸತ್ಯಗಳನ್ನು ಜೊತೆಯಾಗಿ ತಿಳ್ಕೊಂಡಿರ್ಬೇಕು, ಮತ್ತೆ ಕೊನೆಗೆ ಶರಣಾಗತರಾಗಬೇಕು. ಮೊದಲನೇ ಸತ್ಯ ವಿನಾಶದ ಜ್ಞಾನ, ಮತ್ತು ಎರಡನೇ ಇದು ಸಂಭೂತಿಯ ಜ್ಞಾನ ಮತ್ತು ಮೋಕ್ಷದ ನಿರ್ದೇಶನ. ವಿನಾಶದ ನಾಶ ಅಂದ್ರೆ ಇದು ಪ್ರಕೃತಿಯ ಭೌತಿಕ ಪ್ರಕಟಣೆಯ ತಾತ್ಕಾಲಿಕ ಮತ್ತು ಅದರ ಮೇಲೆ ಮೋಹವನ್ನು ತ್ಯಜಿಸುವುದು. ಎರಡನೇದಾಗಿ ಶ್ರೀಕೃಷ್ಣನ ಸಂಭೂತಿಯ ಜ್ಞಾನ, ಅದರ ಬಗ್ಗೆ ತಿಳ್ಕೊಳ್ಳೋದು. ಮತ್ತು ಕೊನೆಯದಾಗಿ ಅದರೇನ್ ಮಾಡೋದು, ಅದರಲ್ಲಿ ಆಶ್ರಯ ಪಡೆಯುವುದು. ಸೊ ಇದರಿಂದ ಏನಾಗುತ್ತೆ, ಈ ಮೃತ್ಯು ಲೋಕದ ದುಃಖ ಮತ್ತು ಪುನರಾವರ್ತಿತ ಜನ್ಮ ಮರಣ ಚಕ್ರಕ್ಕೆ ಅಂತ್ಯ ಹಾಡ್ಲಿಕ್ಕೆ ನಮಗೆ ಸುಲಭವಾಗುತ್ತೆ. ಅಲ್ಲಿ ನಾವು ಯಾವಾಗ ಭಗವಂತನ ಧಾಮಕ್ಕೆ ಮುಟ್ತೀವಿ, ಅಲ್ಲಿ ನಾವು ಶಾಶ್ವತವಾಗಿ ಇರ್ಲಿಕ್ಕೆ ಸಾಧ್ಯ. ಸೊ ಈ ರೀತಿಯಾಗಿ ಈ ಕೃಷ್ಣನ ಸಂದೇಶ ಏನು ಅಂದ್ರೆ, ಈ ಕೃಷ್ಣನ ಉದ್ದೇಶ ಏನು, ನಮ್ಮೆಲ್ಲರನ್ನು ವಾಪಸ್ಸು ತನ್ನ ಧಾಮಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ. ಅದಕ್ಕೆ ಏನ್ ಮಾಡ್ತಾನೆ ಭಗವಂತ, ಮತ್ತೆ ಇಲ್ಲಿಗೆ ಬರ್ತಾನೆ. ಅವನ ಮೂಲ ತತ್ವ ಅಂದ್ರೆ ಏನು, ಶರಣಾಗತಿ ಹೇಗೆ ಮಾಡುದು ಅಂತ ಹೇಳ್ಕೊಡ್ತಾನೆ. ಭಗವದ್ಗೀತೆ 18.66 ಶ್ಲೋಕದಲ್ಲಿ ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷ ಇಷ್ಯಾಮಿ ಮಾ ಶುಚಃ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ನಾವು ಎಷ್ಟು ಕೋಟಿ ಜನ್ಮಗಳಲ್ಲಿ ಎಂತೆಂತೆಲ್ಲ ಮಾಡಿದೀವಿ, ಎಲ್ಲವನ್ನು ಅವನು ಎಲ್ಲಾ ಪಾಪಗಳನ್ನು ಕೂಡ ಕೇವಲ ಒಂದು ಕ್ಷಣದಲ್ಲಿ ನಾಶ ಮಾಡಿಬಿಡ್ತಾನೆ. ಹೇಗೆ ಮಾಡ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ, ಎಲ್ಲವನ್ನು ಬಿಡು ನೀನು, ಬಿಟ್ಬಿಟ್ಟು ಮಾಮೇಕಂ ಶರಣಂ, ಮಾಮೇಕ ಅಂದ್ರೆ ಕೇವಲ ನನ್ನಲ್ಲಿ ಶರಣಂ ವ್ರಜ, ಬೇರೆ ಎಲ್ಲ ಬಿಟ್ಬಿಡು ನೀನು, ಬಿಟ್ಬಿಟ್ಟು ನನ್ನ ಚರಣಗಳಲ್ಲಿ ಶರಣಾಗು ನೀನು. ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಅಂದ್ರೆ ಎಲ್ಲಾ ಪಾಪಗಳನ್ನು ನಾನು ಮೋಕ್ಷ ಇಷ್ಯಾಮಿ, ನಿನ್ನನ್ನು ಆ ಎಲ್ಲಾ ಪಾಪಗಳನ್ನ ಮೋಕ್ಷವನ್ನು ಕೊಡ್ತೇನೆ ನಿನಗೆ. ಪಾಪಗಳಿಂದ ಅಂದ್ರೆ ಮುಕ್ತಿಯನ್ನು ಕೊಡ್ತೇನೆ ನಿನಗೆ, ನನಗೆ ಶರಣಾಗು. ನೀನ್ ಮಾಡ್ಬೇಕಾಗಿರೋದು ಕೆಲಸ ಏನು, ಶರಣ ಆಗೋದು. ಅಂದ್ರೆ ಶರಣಾಗತಲಿಕ್ಕೆ ಏನ್ ಮಾಡೋದು, ನಾವು ಕೃಷ್ಣನ ನಾಮದಿಂದ ಜಪದಿಂದ ನಾವು ಸುಲಭವಾಗಿ ಶರಣಾಗಬಹುದು. ಇಲ್ಲಿ ನಿಜವಾದ ಸೇವೆ ಅಂದ್ರೆ ಏನು, ನಾವು ಮಾಡ್ಬೇಕಾಗಿರೋದು ಈ ಆಸ್ಪತ್ರೆ ಕಟ್ಸೋದು, ಶಾಲೆ ಕಟ್ಸೋದು, ಇವೆಲ್ಲ ನಿಜವಾದ ಸೇವೆ ಅಲ್ಲ. ಇವೆಲ್ಲ ಈ ಭೌತಿಕ ಪ್ರಕೃತಿಯನ್ನು ಸ್ವಲ್ಪ ಮಟ್ಟಿಗೆ ಶಾಂತಗೊಳಿಸ್ಲಿಕ್ಕೆ ನಾವು ಪ್ರಯತ್ನ ಪಡ್ಬೋದು. ಯಾರೋ ಕಷ್ಟದಲ್ಲಿದ್ದಾರೆ, ನೀವು 1000 ರೂಪಾಯಿ ಕೊಡ್ಬೋದು, 500 ರೂಪಾಯಿ ಕೊಡ್ಬೋದು, ಇಲ್ಲ 10 ರೂಪಾಯಿ ಕೊಡ್ಬೋದು. ಎಷ್ಟು ಜನಕ್ಕೆ ಅಂತ ಕೊಡ್ತೀರಾ ನೀವು ಅಲ್ವಾ? ನಾವೆಲ್ಲ ಕೊಡಕ್ಕಾಗೋದಿಲ್ಲ. ಆದ್ರೆ ಕೃಷ್ಣ ಪ್ರಜ್ಞೆ ನಾವು ಸಂಪೂರ್ಣ ಬ್ರಹ್ಮಾಂಡದಲ್ಲಿ ಕೊಡಬಹುದು, ಸುಲಭವಾಗಿ ಕೊಡಬಹುದು.
ಫ್ರೀ ಆಫ್ ಕಾಸ್ಟ್ ಕೊಡ್ಬೋದು. ಅವರಾಗ ಅವರೇ ಕೃಷ್ಣ ಅಂತ ಅವ್ರ ಬಾಯಲ್ಲಿ ಎಲ್ಲಿವರೆಗೂ ಬರೋದಿಲ್ವೋ, ನಾವು ಎಷ್ಟೇ ಸಹಾಯ ಮಾಡಿದ್ರು ಅವ್ರಿಗೆ ಏನು ಸುಖ ಇಲ್ಲ. ಆದ್ರಿಂದ ನಾವು ಅವ್ರ ಬಾಯಲ್ಲಿ ಕೃಷ್ಣ ಬರಬೇಕು, ಅವ್ರ ಮನಸ್ಸಿನಲ್ಲಿ ಕೃಷ್ಣ ಇರಬೇಕು, ಅವರು ಶರಣಾಗತರಾಗಬೇಕು. ಎಲ್ಲಿವರೆಗೂ ನಾವು ಈ ಕರ್ತವ್ಯವನ್ನು ಮಾಡೋದಿಲ್ವೋ ಅಲ್ಲಿವರೆಗೂ ನಾವು ಏವೇ ಸೇವೆ ಮಾಡಿದ್ರು, ಈ ಮಾನವ ಸೇವೆ ಮಾಡಿದ್ರು ಏನು ಸುಖ ಇಲ್ಲ. ಸೊ ಇದು 14ನೇ ಶ್ಲೋಕವನ್ನು ನಾವು ಚರ್ಚೆ ಮಾಡಿದ್ವಿ. ಈಗ 13 ಮತ್ತು 14ನೇ ಶ್ಲೋಕಗಳ ಅಂತರಾರ್ಥವನ್ನು ಜೋಡಿಸಿ ನೋಡೋದಾದ್ರೆ ನಾವು 14ನೇ ಶ್ಲೋಕದಲ್ಲಿ ವಿನಾಶ, ಸಂಭೂತಿ ಮತ್ತು ಗುರುಗಳ ಬಗ್ಗೆ ಈ ಎರಡು ಶ್ಲೋಕಗಳು ಕೂಡ ವಿನಾಶ, ಸಂಭೂತಿ ಮತ್ತು ಗುರುಗಳ ಅವಶ್ಯಕತೆಯ ಬಗ್ಗೆ ತಿಳಿಸಿ ಹೇಳ್ತವೆ. ಸೊ ಮೊದಲನೇದಾಗಿ ಸೂಕ್ಷ್ಮದ ಜ್ಞಾನದ ಅರಿವು, ದಟ್ ಈಸ್ ವಿನಾಶ ಮತ್ತು ಸಂಭೂತಿ, ಇದರ ಬಗ್ಗೆ ನಾವು ತಿಳ್ಕೊಂಡ್ವಿ. ಮತ್ತು ನಂತರ ಫಲಿತಾಂಶನೂ ಕೂಡ ತಿಳ್ಕೊಂಡ್ವಿ. ವಿನಾಶ ಮತ್ತು ಸಂಭೂತಿ ನಡುವಿನ ಈ ಸೂಕ್ಷ್ಮ ಅರಿತವಂತ ಏನ್ ಮಾಡ್ತಾನೆ, ಅವನು ನಾಶವಾಗುವ ಪ್ರಪಂಚದ ಭಾಗ ಅಲ್ಲ, ನಾನು ಶಾಶ್ವತವಾದ ಭಗವಂಶನ ಅಂಶ ಅಂತ ತಿಳ್ಕೊಳ್ತಾನೆ. ಮತ್ತು ಈ ಭೌತಿಕ ವಸ್ತುಗಳ ಒಂದು ಮೇಲಿನ ಪ್ರೀತಿಯಿಂದ ನಿಧಾನವಾಗಿ ಸ್ವಯಂ ಚಾಲಿತವಾಗಿ, ಅಂದ್ರೆ ತಂತಾನೆ ಮುಕ್ತವಾಗ್ತಾನೆ. ಅದಕ್ಕೋಸ್ಕರ ಏನು ಸ್ಪೆಷಲ್ ಆಗಿ ಕೆಲಸ ಮಾಡುವ ಅವಶ್ಯಕತೆ ಇಲ್ಲ. ಈ ವಿನಾಶವಾದ ವಸ್ತುಗಳು ಮತ್ತು ಅವುಗಳ ಒಂದು ಪರಿಣಾಮಗಳು ಅಂದ್ರೆ ವಿನಾಶವಾಗದ ವಸ್ತುಗಳು ಅಂದ್ರೆ ಸಂಭೂತಿಗಳ ಬಗ್ಗೆ, ಅಂದ್ರೆ ಭಗವಂತನ ಧಾಮಗಳ ಬಗ್ಗೆ, ಈ ಎರಡೂ ಸೂಕ್ಷ್ಮ ವ್ಯತ್ಯಾಸವನ್ನು ನಾವು ಯಾವಾಗ ತಿಳ್ಕೊತೇವೆ, ನಿಧಾನವಾಗಿ ಈ ಪ್ರಪಂಚ ಇದರಿಂದ ನಾವು ನಿಧಾನವಾಗಿ ಸ್ವಯಂ ಚಾಲಿತವಾಗಿ ಭೌತಿಕ ವಸ್ತುಗಳ ಪ್ರೀತಿಯಿಂದ ನಾವು ಮುಕ್ತರಾಗ್ತೇವೆ. ನಂತರ ಇನ್ನೊಂದು ಅಂಶ ಈ ಎರಡು ಶ್ಲೋಕಗಳಲ್ಲಿ ಒಟ್ಟಿಗೆ ನೋಡೋದಾದ್ರೆ, ನಮ್ಗೆ ಅಹಂಕಾರದ ಒಂದು ನಿವಾರಣೆ ಆಗುತ್ತೆ ಮತ್ತು ಹ್ಯೂಮಿಲಿಟಿ ಅಂದ್ರೆ ವಿನೀತ ಭಾವವನ್ನು ನಾವು ಬೆಳೆಸ್ಕೊಳ್ತೇವೆ. ಸೊ ವಿನೀತ ಭಾವ ಈ ಜ್ಞಾನದ ಅರಿವಾದಾಗ ಏನಾಗುತ್ತೆ, ಮನುಷ್ಯನಿಗೆ ಸಹಜವಾಗಿ ವಿನಯ ಭಾವ ಮೂಡುತ್ತೆ. ಜ್ಞಾನದ ಪರಿಣಾಮ ಯಾವಾಗ ನಮ್ಗೆ ಹೆಚ್ಚು ಜ್ಞಾನ ಸಿಗುತ್ತೆ ಭಗವಂತನ ಬಗ್ಗೆ, ಅಷ್ಟು ಕಡಿಮೆ ನಮ್ಮ ಅಹಂಕಾರ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ನಮ್ಮ ಅಲ್ಪತ್ವ ಅಂದ್ರೆ ಎಷ್ಟು ಸಣ್ಣವರು ನಾವು ಅಂತ ಅರಿವಾಗುತ್ತೆ. ಈ ಸಣ್ಣವರು ನಾವು ಅಂತ ಯಾವಾಗ ಅರ್ಥವಾಗುತ್ತೆ, ಆವಾಗ ನಮ್ಗೆ ಅಹಂಕಾರ ನಿಧಾನವಾಗಿ ಹೊರಟೋಗುತ್ತೆ. ಮತ್ತು ನಂತರ ಗುರುಗಳ ಮಹತ್ವ, ಈ ಅಹಂಕಾರ ಇಲ್ಲದಿದ್ದಾಗ ಏನಾಗುತ್ತೆ, ವ್ಯಕ್ತಿ ಗುರುಗಳು ಹೇಳುವ ಎಲ್ಲವನ್ನು ಅಂದ್ರೆ ಈಶೋಪನಿಷತ್ 13ನೇ ಶ್ಲೋಕದಲ್ಲಿ ನಾವು ನೋಡಿದ್ವಿ, ಎಲ್ಲವನ್ನು ಗುರುಗಳ ಮಾರ್ಗದರ್ಶನವನ್ನು ಸ್ವೀಕರಿಸಲಿಕ್ಕೆ ಅರ್ಹನಾಗ್ತಾನೆ. ಎಲ್ಲಿವರೆಗೂ ಭಗವದ್ಗೀತೆಯಲ್ಲೂ ಕೂಡ ನಾವು ನೋಡಿದ್ವಿ, ಎಲ್ಲಿವರೆಗೂ ಅರ್ಜುನ ಶರಣಾಗತನಾಗುವುದಿಲ್ವೋ ಶ್ರೀಕೃಷ್ಣನಿಗೆ, ಅಲ್ಲಿವರೆಗೂ ಶ್ರೀಕೃಷ್ಣ ಕೂಡ ಅರ್ಜುನನಿಗೂ ಕೂಡ ಏನು ಹೇಳುವುದಿಲ್ಲ ಅಲ್ವಾ. ಯಾವಾಗ ಅರ್ಜುನ ಹೇಳ್ತಾನೆ, ಶಿಷ್ಯ ನಾನು ನಿನ್ನ ಶಿಷ್ಯನಾಗಿ ನನ್ನನ್ನು ಸ್ವೀಕರಿಸು, ನಾನು ನಿನ್ನನ್ನು ಗುರುವಾಗಿ ಸ್ವೀಕರಿಸ್ತಾ ಇದ್ದೇನೆ, ನನ್ನನ್ನು ಶಿಷ್ಯನಾಗಿ ಸ್ವೀಕರಿಸಿ ನನಗೆ ಈ ದ್ವಂದ್ವಗಳಿಂದ ಮುಕ್ತ ಮಾಡಿ ನನಗೆ ಮಾರ್ಗದರ್ಶನ ನೀಡು ಅಂತ ಯಾವಾಗ ಅರ್ಜುನ ಕೇಳ್ಕೊತಾನೆ ಭಗವಂತನಲ್ಲಿ, 2ನೇ ಅಧ್ಯಾಯದಲ್ಲಿ ಶ್ಲೋಕ ಬರುತ್ತೆ, 2ನೇ ಅಧ್ಯಾಯದ 9ನೇ ಶ್ಲೋಕ ಅನ್ಸುತ್ತೆ, 8-9ನೇ ಶ್ಲೋಕ. ಯಾವಾಗ ಅರ್ಜುನ ಹೇಳ್ತಾನೆ ಆವಾಗ ಭಗವಂತ ಕಂಟ್ರೋಲ್ ತಗೊಳ್ತಾನೆ, ಆಮೇಲೆ ಭಗವಂತ ಹೇಳೋದು. ಅದೇ ರೀತಿ ಎಲ್ಲಿವರೆಗೂ ನಾವು ಆಗುದಿಲ್ಲ, ಅರ್ಜುನನಂತಹ ಮಹಾನ್ ಭಕ್ತನಿಗೆ ಎಲ್ಲಿವರೆಗೂ ಶರಣಾಗ್ಲಿಲ್ವೋ ಅಲ್ಲಿವರೆಗೂ ಕೃಷ್ಣ ಏನು ಹೇಳದೇ ಇದ್ರೆ ನಮ್ಗೇನು ಹೇಳಲಿಕ್ಕೆ ಸಾಧ್ಯ ಕೃಷ್ಣ? ನಮಗಂತೂ ಮೈ ತುಂಬಾ ಇದೆ ಅಹಂಕಾರಗಳಲ್ವಾ. ಸೊ ಅದರಿಂದ ಅಹಂಕಾರಗಳು ಎಷ್ಟೋ ಪಾಪಗಳಿದ್ವಿ. ಅರ್ಜುನ ಪಾಪರಹಿತನಾದವನು, ಅಂತವನಿಗೂ ಕೂಡ ಎಲ್ಲಿವರೆಗೂ ಶರಣಾಗತನಾಗ್ಲಿವರೆಗೂ ಅಲ್ಲಿವರೆಗೂ ಏನೂ ಸಿಗೋದಿಲ್ಲ. ಸೊ ಅಂತ ಪರಿಸ್ಥಿತಿಯಲ್ಲಿ ನಮ್ಮ ಪರಿಸ್ಥಿತಿ ಏನು? ನಾವಂತೂ ಕಂಪ್ಲೀಟ್ ಇನ್ನೂ ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದೀವಿ ಅರ್ಜುನನಿಗೆ ಕಂಪೇರ್ ಮಾಡಿದ್ರೆ. ಸೊ ಆದ್ರೆ ಇದು ಅಡ್ವಾಂಟೇಜ್ ಏನಂದ್ರೆ ಈ ಕಲಿಯುಗದಲ್ಲಿ ಕೃಷ್ಣನ ನಾಮದಿಂದ ಎಲ್ಲ ಅಹಂಕಾರ ಹೊರಟೋಗ್ಬಿಡುತ್ತೆ. ಅಷ್ಟು ಸುಲಭವಾಗಿ ಭಗವಂತ ಮಾಡ್ಕೊಟ್ಟಿದೆ ನಮ್ಗೆ. ಕೃಷ್ಣ ತುಂಬಾ ಮರ್ಸಿಫುಲ್, ಅಂದ್ರೆ ತುಂಬಾ ಕರುಣಾಮಯಿ, ತುಂಬಾ ದಯಾಮಯಿ. ಸೊ ನಮಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾನೆ ನೋಡಿ. ಕೇವಲ ನಾಮಸ್ಮರಣೆ, ಜಪ ಮಾಡಿ, ನಾಮ ಮಾಡಿ ಅಷ್ಟೇ ನಿಮ್ಗೆಲ್ಲ ಮೋಕ್ಷ ಕೊಡ್ತೀನಿ ನಾನು. ಮೋಕ್ಷ ಇಷ್ಯಾಮಿ ಮಾ ಶುಚಃ, ಕೇವಲ ಶರಣಾಗತನಾಗಿ ಜಪ ಮಾಡಿ, ಮನ್ಮನ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಅಷ್ಟೇ ಮಾಡ್ಬೇಕಾಗಿರೋದು. ನನ್ನನ್ನು ಸ್ಮರಿಸು, ನನ್ನ ಬಗ್ಗೆ ಧ್ಯಾನ ಮಾಡು, ನನ್ನನ್ನು ಕೀರ್ತಿಸು, ನನ್ನ ಹೆಸರನ್ನು ಧ್ಯಾನ ಮಾಡು ಅಷ್ಟೇ. ತುಂಬಾ ಸುಲಭ. ಸೊ ಅದರಿಂದ ನಾವೇನ್ ಮಾಡ್ಬೇಕು, ಗುರುಗಳ ಮಹತ್ವದ ಬಗ್ಗೆ ನಾವು 13ನೇ ಶ್ಲೋಕದಲ್ಲಿ ತಿಳ್ಕೊಂಡಿದ್ವಲ್ವಾ. ಅಂದ್ರೆ ಇದು ಸುರಕ್ಷಿತವಾದ ಮಾರ್ಗ, ಅಂದ್ರೆ ಸುರಕ್ಷಿತವಾದ ಮಾರ್ಗ. ಸೊ ಯಾರು ಧೀರರಾದ ಆಚಾರ್ಯರಾಗಿರ್ತಾರೆ, ಅಂದ್ರೆ ಭಗವಂತನ ಬಗ್ಗೆ ತಿಳ್ಕೊಂಡಿರ್ತಾರೆ ಅವರು ಪರಂಪರೆಯ ಮೂಲಕ, ಅಂತಹವರ ಮಾರ್ಗದರ್ಶನವನ್ನು ನಾವು 13ನೇ ಶ್ಲೋಕದಲ್ಲಿ ನೋಡಿದ್ವಿ ನಾವು, ಅದು ಮುಖ್ಯ ಅಂದ್ಬಿಟ್ಟು. ಸೊ ಅದರಿಂದ ಅಂತಹ ಮಾರ್ಗದರ್ಶನದಲ್ಲಿ ನಾವು ಸುಲಭವಾಗಿ ಮಹಾಸಾಗರವನ್ನು, ನಾವು ಈ ಸಂಸಾರ ಸಾಗರವನ್ನು ಮೀರಿ ನಾವು ಭಗವದ್ಧಾಮಕ್ಕೆ ಮರಳಬಹುದು. ಇಂತಹ ಗುರುಗಳನ್ನು ಭಗವಂತನೇ ನಮಗೋಸ್ಕರ ಕಳಿಸಿರೋದು. ಅದರಿಂದ ಇನ್ನೊಂದು ಇಲ್ಲಿ ಭಕ್ತಿ ರಹಿತವಾದ ಜ್ಞಾನದ ಅಪಾಯದ ಬಗ್ಗೆ ಕೂಡ ಹೇಳಿದ್ದಾರೆ. ಅಂದ್ರೆ ವಿನಯರಹಿತ ಜ್ಞಾನ, ವಿನಯವಿಲ್ಲದೆ ಜ್ಞಾನ ಸಿಗುವುದಿಲ್ಲ. ವಿನಯ ಇಲ್ಲದಿದ್ರೆ ಏನಾಗುತ್ತೆ, ಶುದ್ಧ ಭಕ್ತರ ಸಹವಾಸವೂ ಸಿಗುವುದಿಲ್ಲ. ಸೊ ಯಾವಾಗ ವಿನಯ ಸಿಗುತ್ತೆ ಆವಾಗ
ಶುದ್ಧ ಭಕ್ತರ ಯೋಗವೂ ಸಿಗುತ್ತೆ. ಮತ್ತು ಮಾಯೆಯ ವಂಚನೆಯಿಂದ ಕೂಡ ನಾವು ಎಲ್ಲ ತಪ್ಪಿಸ್ಕೊಳ್ತೇವೆ. ಇಲ್ಲಾಂದ್ರೆ ಮಾಯೆಯ ವಂಚನೆ ಏನ್ ಮಾಡುತ್ತೆ, ನಾವು 13ನೇ ಶ್ಲೋಕದಲ್ಲಿ ನೋಡಿದ್ವಿ, ನಾನು ಎಲ್ಲವನ್ನು ತಿಳಿದಿದ್ದಾನೆ ಅಂತ ಅಹಂಕಾರ ಪಟ್ಟರೆ ಏನಾಗುತ್ತೆ, ಮಾಯವನ್ನು ಜ್ಞಾನದ ಹೆಸರಲ್ಲಿ ಒಂದು ಅಹಂಕಾರದಲ್ಲಿ ಇಡುತ್ತೆ, ಬಂಧಿಸುತ್ತೆ ಅದು ಅಹಂಕಾರದಲ್ಲಿ. ಆವಾಗ ಅವನು ಸತ್ಯಕ್ಕೆ ಶರಣಾಗುವ ಬದಲು ಏನ್ ಮಾಡ್ತಾನೆ, ಅವನು ಮಾಯೆಗೆ ಶರಣಾಗ್ತಾನೆ. ಅದರಿಂದ ಪರಮೋಚ್ಚ ಗುರಿ ಏನು ಅಂದ್ರೆ, ಈ 2 ಶ್ಲೋಕದಲ್ಲಿ ನಾವು ತಿಳ್ಕೊಳ್ಬೇಕಾದ್ರೆ ಏನಾಗಿರೋದು ಅಂದ್ರೆ, ಜ್ಞಾನ ಮತ್ತು ಶರಣಾಗತಿಗಳು ಒಟ್ಟಿಗೆ ಸಾಗಬೇಕು. ಮತ್ತು ಯಾರಿಗೆ ಶರಣಾಗಬೇಕು, ಶ್ರೀಕೃಷ್ಣನಿಗೆ ಶರಣಾಗಬೇಕು. ಶ್ರೀಕೃಷ್ಣನಿಗೆ ಶರಣಾದಾಗ ಏನ್ ಮಾಡ್ತಾನೆ, ಶ್ರೀಕೃಷ್ಣ ನಮಗೆ ಸರಿಯಾದ ಗುರುವನ್ನು ಕೊಡ್ತಾನೆ. ಯಾವಾಗ ಗುರುಗಳನ್ನು ನಾವು ಸೇವಿಸ್ತೀವಿ, ತದ್ವಿಧಿ ಪ್ರಣಿಪಾತೇನೆ ಪರಿಪ್ರಶ್ನೆಯನ್ನ ಸೇವೆಯ, ಭಗವಂತ ಹೇಳ್ತಾನೆ, ತದ್ವಿಧಿ ಪ್ರಣಿಪಾತ, ಸರಿಯಾದ ಗುರುಗಳನ್ನು ಆಯ್ಕೆ ಮಾಡ್ಕೋಬೇಕು. ತದ್ವಿಧಿ ಪ್ರಣಿಪಾತೇನ, ಅವರ ಸೇವೆ ಮಾಡಬೇಕು. ಪರಿಪ್ರಶ್ನೆಯನ್ನ ಸೇವೆ ಅಂದ್ರೆ ಒಂದು ಹ್ಯೂಮಿಲಿಟಿಯಾಗಿ, ಅಂದ್ರೆ ನಾವು ಸಂಪೂರ್ಣ ವಿನಮ್ರರಾಗಿ ಅವರ ಸೇವೆ ಮಾಡಿ ಅವರಿಂದ ಪ್ರಶ್ನೆಗಳನ್ನು ಕೇಳಬೇಕು. ಯಾವುದರ ಬಗ್ಗೆ, ಆಧ್ಯಾತ್ಮಿಕದ ಬಗ್ಗೆ, ಕೃಷ್ಣನ ಬಗ್ಗೆ ಪ್ರಶ್ನೆಗಳನ್ನು ಕೇಳಬೇಕು. ಇವೆಲ್ಲವೂ ಕೂಡ ಒಟ್ಟಿಗೆ ಸಾಗಬೇಕು. ಯಾವಾಗ ಇದರಿಂದ ಒಟ್ಟಿಗೆ ಸಾಗುತ್ತೆ, ನಮ್ಗೆ ಸಂಭೂತಿಯನ್ನು ಆರಾಧಿಸುವ ಪ್ರಕ್ರಿಯೆ ಬಗ್ಗೆ ನಾವು ಭಗವಂತನ ಇದು ಸಂಭೂತಿಯನ್ನು ಆರಾಧಿಸುವ ಅಂದ್ರೆ ಭಗವಂತನನ್ನು ಆರಾಧಿಸುವ ಪ್ರಕ್ರಿಯೆ ಬಗ್ಗೆ ಗುರುಗಳು ನಮ್ಗೆ ಹೇಳಿಕೊಡ್ತಾರೆ. ಆಗೇನಾಗುತ್ತೆ, ನಮ್ಗೆ ಯಾವಾಗ ನಾವು ಆ ಸಾಧನೆಯನ್ನು ಮಾಡ್ತೇವೆ, ಮೃತ್ಯುವಿನ ಬಂಧನದಿಂದ ನಮ್ಗೆ ವಿಮೋಚನೆ ಸಿಗುತ್ತೆ. ಇಲ್ಲಿಗೆ ಇಂದಿನ ತರಗತಿಯನ್ನು ನಾನು ನಿಲ್ಲಿಸ್ತಾ ಇದ್ದೀನಿ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಶ್ರೀಲ ಪ್ರಭುಪಾದ ಕಿ ಜೈ, ಗ್ರಂಥರಾಜ್ ಈಶೋಪನಿಷತ್ ಕಿ ಜೈ. ಹರೇ ಕೃಷ್ಣ. ಯಾರಿಗಾದ್ರು ಏನಾದ್ರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ. ಪ್ರಶ್ನೆಗಳೇನೂ ಇಲ್ಲ ಪ್ರಭುಜಿ. ಪ್ರಶ್ನೆಗಳಿಲ್ಲ, ಎಲ್ರಿಗೂ ಅರ್ಥ ಆಯ್ತಾ? ಆಯ್ತು ಪ್ರಭುಜಿ.